ಲಾಸ್ಟ್ ಅಲ್ಲಿ ಉಂಟಲ್ಲ, ಅದನ್ನ ನಿಮ್ಮ ಹೆಸರಿನ ಮುಂದೆ ಹಾಕಿ KAN. ನಿಮ್ದು ಯಾವುದು? L3 L4 L5 ಹಾಕಿ. ಅವೆಲ್ಲ ಬರೋದೇ ಇಲ್ಲ, ಮಕ್ಳ ಹತ್ರ ಹಾಕಿಸ್ಬೇಕು. ಹಾ, ಅದೆಲ್ಲ ನಮ್ಗೆ ಹಾಕಕ್ ಬರಲ್ಲ, ಮಕ್ಳ ಹತ್ರ ಹಾಕಿಸ್ಕೋಬೇಕು. ಹಾಕಿಸಿ ಮತ್ತೆ ಹಾಕಿಸಿ. ನೀವೀಗ KAN ಅಂತ ಹಾಕಿದಿರಿ, ಅಲ್ಲಿ ಸಹ ಹಾಕ್ಬೋದು ಮುಂದೆ, ನಿಮ್ಗೆ ಹಾಕ್ಲಿಕ್ಕೆ ಆಗದೆ. ಓಕೆ, ಹರೇ ಕೃಷ್ಣ ಅಂತ ಪ್ರಾರಂಭ ಮಾಡೋಣ. ಜಯಕಾರವನ್ನ ಹೇಳೋಣ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ 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 ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಧನ್ಯವಾದಗಳು. ಎಲ್ಲ ಮಾತಾಜಿ ಪ್ರಪಂಚಗಳಿಗೆ ಪ್ರಾರಂಭ ಮಾಡೋಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ರೀ ಚೈತನ್ಯ ಚರಿತಾಮೃತ ಓದುವ ಮತ್ತು ವಿವೇಚನಾ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿನ ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಗುರುವಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಲ ಪ್ರಭುಪಾದ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತೆ ನಾಮಿನೇ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರ ನಿತಾಯ್ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀಲ ಗುರುದೇವ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ನಿನ್ನೆಯ ತರಗತಿಯಲ್ಲಿ ನಾವು 106ನೇ ಶ್ಲೋಕದವರೆಗೂ ನಾವು ತಿಳಿದುಕೊಂಡ್ವಿ. ಹೇಗೆ ಅದ್ವೈತಾಚಾರ್ಯರು ತಾವು ಹೇಗೆ ಚಿಂತನೆಯನ್ನ ಮಾಡಿದ್ರು ಭಗವಂತನ ಕುರಿತಾಗಿ ಸೂಕ್ಷ್ಮವಾಗಿ ಅನ್ನೋದನ್ನ ತಿಳ್ಕೋಬಹುದು. ಅಂದ್ರೆ ಕೇವಲ ತುಳಸಿ ಮತ್ತೆ ಜಲ ಇವುಗಳಿಂದ ಮಾತ್ರ ಭಗವಂತ ಭಕ್ತರಿಗೆ ಋಣಿ ಆಗ್ತಾನೆ ಶುದ್ಧ ಭಕ್ತಿಯಿಂದ ಅಂತ ಹೇಳಿ. ತುಳಸಿ ಎಲೆ ಮತ್ತೆ ನೀರು ಯಾವ ಭಕ್ತ ಅರ್ಪಿಸ್ತಾನೋ ಕೃಷ್ಣ ಅವನಿಗೆ ಋಣಿ ಆಗ್ತಾನೆ ಅನ್ನೋದನ್ನ, ಮತ್ತೆ ಇನ್ನೊಂದು ಋಣ ತೀರಿಸ್ಲಿಕ್ಕೆ ಕೃಷ್ಣನ ಬಳಿ ಇನ್ನೊಂದು ಸಮಾನ ಆದಂತಹ ಒಂದು ಐಶ್ವರ್ಯ ಇಲ್ಲ ಅಂತ ಹೇಳಿ ಅದ್ವೈತ ಆಚಾರ್ಯರು ಒಂದು ಚಿಂತನೆ ಮಾಡಿದ್ರು. ಅಂದ್ರೆ ಆತರ ಅವರು ಗ್ರಹಿಸಿದ್ರು, ಅದ್ರ ಕುರಿತಾಗಿ ಹೇಳಿದ್ರು. ಸೊ ಮುಂದುವರಿತಾ ಅದನ್ನೇನೆ ಇವತ್ತು ಕೂಡ ಕಂಟಿನ್ಯೂ ಮಾಡ್ತಾರೆ. ಅದೇನನ್ನೋದನ್ನ ನೋಡೋಣ. ಶ್ರೀ ಚೈತನ್ಯ ಚರಿತಾಮೃತ ಅಧ್ಯಾಯ 3 107ನೇ ಶ್ಲೋಕ. ತಬೇ ಆತ್ಮವೇಚಿ ಕರೆ ಋಣೇರ ಶೋಧನ ಏತ ಭಾವಿ ಆಚಾರ್ಯ ಕರೆನ ಆರಾಧನ. ತಬೇ ಆತ್ಮವೇಚಿ ಕರೆ ಋಣೇರ ಶೋಧನ ಏತ ಭಾವಿ ಆಚಾರ್ಯ ಕರೆನ ಆರಾಧನ.
ಹರೇ ಕೃಷ್ಣ. ಅವರಿಗೆ ಕೊಡುದು ಇಲ್ಲ. ಓದಿ ಗೀತಾ ಎಂ ಮಾತಾಜಿ ಓದಿ. ಇನ್ನೊಬ್ಬರು ಯಾರು ಹೇಳ್ತೀರಿ? ಹರೇ ಶ್ಲೋಕ ಕೃಷ್ಣ ಮಾತಾ. ತಬೆ ಲಕ್ಷ್ಮೀ ಪಿ ಎಂ ಮಾತಾಜಿ. ಹಾವೇಕಿ ಕರೆ ಋಣೇರ ಶೋಧನ ಏತಾ ಭಾವಿ ಆಚಾರ್ಯ ಕರೆನ ಆರಾಧನಾ. ಲಕ್ಷ್ಮೀ ಪಿ ಎಂ ಮಾತಾಜಿ ಓದಿ ಶ್ಲೋಕ. ಓದ್ತೀನಿ ಮಾತಾಜಿ. ತಬೆ ಆತ್ಮವೇಕಿ ಕರೆ ಋಣೈರ ಶೋಧನ ಏಕ ಭಾವಿ ಆಚಾರ್ಯ ಕರೆನ ಆರಾಧನಾ. ಹರೇ ಕೃಷ್ಣ. ಇದು ಅನಂತ ಮೊದಲು ಕುಲಕರ್ಣಿ ಅರ್ಥ ಪ್ರಭುಜಿ. ಓದ್ಬೇಕಾ ಮಾತಾಜಿ? ಅನಂತ ಕುಲಕರ್ಣಿ ಪ್ರಭುಜಿ ಶ್ಲೋಕ, ಅರ್ಥ ಮತ್ತೆ ಅನುವಾದ, ಭಾವಾರ್ಥ ಓದಿ ಪ್ರಭುಜಿ. ಅನಂತ ಕುಲಕರ್ಣಿ ಪ್ರಭುಜಿ. ಹರೇ ಕೃಷ್ಣ. ಹೊರಗಡೆ ಇದ್ದೀನಿ ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ. ಹರೇ ಕೃಷ್ಣ. ಓಕೆ. ಗಾಯತ್ರಿ ಆರ್ ಮಾತಾಜಿ. ಆಗಲ್ಲ ಮಾತಾಜಿ, ಬೇರೆಯವ್ರು. ಆಗಲ್ಲ ಮಾತಾಜಿ. ಗೀತಾ ಎಂ ಮಾತಾಜಿ. ಗೀತಾ ಆರ್ ಕೋಡಿಕಲ್. ನಾನೇ ಓದ್ತೀನಿ ಹೇಳಿ ಮಾತಾಜಿ. ಸೈಡ್ ಬಂದಿದ್ದೀನಿ. ಶ್ಲೋಕ 107. ಸಭೆ ಆತ್ಮ ವೇಚಿ ಕರೆ ಋಣೇರ ಶೋಧನ ಏತ ಭಾವಿ ಆಚಾರ್ಯ ಕರೇನ ಆರಾಧನ. ಸದೆ ಆಗ ಆತ್ಮ ಅವನು ವೇಚಿ ಕರೆ ಮಾಡುತ್ತಾನೆ. ಋಣದ ಶೋಧನ ಪಾವತಿ ಏತ ಭಾವಿ ಆಲೋಚಿಸುತ್ತ ಆಚಾರ್ಯ ಅದ್ವೈತ ಆಚಾರ್ಯರು ಕರೆಯ ಮಾಡುತ್ತಾರೆ. ಆರಾಧಿಸುತ್ತ. ಅನುವಾದ. ಅಂತೂ ಭಗವಂತನು ತನ್ನನ್ನೇ ತಾನು ಕೊಂಡುಕೊಳ್ಳುವುದರ ಮೂಲಕ ಸಾಲವನ್ನು ಭಕ್ತರಿಗೆ ಮರುಪಾವತಿಸುತ್ತಾನೆ. ಈ ರೀತಿಯಲ್ಲಿ ಆಲೋಚಿಸುತ್ತಾ ಆಚಾರ್ಯರು ಭಗವಂತನು ಪೂಜಿಸಲಾರಂಭಿಸಿದರು. ಭಾವಾರ್ಥ. ಪ್ರಭುಪಾದರು ಬರೆದರು ಹಾಗೆ ಪ್ರಭುಪಾದರಿಗೆ ಜಯವಾಗಲಿ. ಭಕ್ತಿ ಸೇವೆಯಿಂದ ಯಾರೇ ಆಗಲಿ ಪ್ರಭು ಕೃಷ್ಣನನ್ನು ಕೇವಲ ಒಂದು ತುಳಸಿ ದಳ ಅಂಗೈವರ್ತಿ ನೀರನ್ನು ಅರ್ಪಿಸುವುದರಿಂದಲೇ ಸಂತುಷ್ಟಗೊಳಿಸಬಹುದು. ಭಗವದ್ಗೀತೆಯಲ್ಲಿ ಭಗವಂತನು ನುಡಿಯುವಂತೆ ಒಂದು ಪತ್ರ, ಒಂದು ಹೂ, ಒಂದು ಹಣ್ಣು, ಸ್ವಲ್ಪ ನೀರು, ಪತ್ರ ಪುಷ್ಪಂ ಫಲಂ ತೋಯಂ, ಭಕ್ತಿಯಿಂದ ಸಮರ್ಪಿಸಿದಾಗ ಪ್ರಭುವನ್ನು ಬಹು ಸಂತೋಷಗೊಳಿಸುತ್ತದೆ. ಪ್ರಭು ಕೃಷ್ಣನ ಸಾರ್ವತ್ರಿಕವಾಗಿ ತನ್ನ ಭಕ್ತರ ಸೇವೆಯನ್ನು ಸ್ವೀಕರಿಸುತ್ತಾನೆ. ಕಡುಬಡವನಾದ ಭಕ್ತನು ಜಗತ್ತಿನಲ್ಲಿ ಎಲ್ಲೇ ಇರಲಿ ಒಂದು ಚಿಕ್ಕ ಹೂವು ಮತ್ತು ಹಣ್ಣು ಅಥವಾ ಎಲೆ ಮತ್ತು ಸ್ವಲ್ಪ ನೀರು ಹಾಗೂ ಈ ಕಾಣಿಕೆಗಳನ್ನು, ಅದರಲ್ಲಿಯೂ ವಿಶೇಷತಃ ತುಳಸಿ ಎಲೆಗಳನ್ನು ಮತ್ತು ಗಂಗೋದಕವನ್ನು ಭಕ್ತಿಯಿಂದ ಶ್ರೀ ಕೃಷ್ಣನಿಗೆ ಅರ್ಪಿಸಿದರೆ ಕೃಷ್ಣನು ತುಂಬಾ ತೃಪ್ತನಾಗುವನು. ಒಂದೆಡೆಗೆ ಹೀಗೆ ಹೇಳಿದೆ, ಅಂತ ಭಕ್ತಿ ಸೇವೆಯಿಂದ ಕೃಷ್ಣನು ಅದೆಷ್ಟು ಸಂತೋಷಗೊಳ್ಳುತ್ತಾನೆಂದರೆ ಅವನು ಭಕ್ತನಿಗೆ ಪತ್ರ ಪುಷ್ಪ ಫಲತೋಯಂ ಬದಲಿಗೆ ತನ್ನನ್ನು ತಾನೇ ಅರ್ಪಿಸಿಕೊಳ್ಳುತ್ತಾನೆ. ಶ್ರೀಲ ಅದ್ವೈತ ಆಚಾರ್ಯರಿಗೆ ಈ ವಿಚಾರವನ್ನು ತಂದಿತ್ತು. ಅದರಿಂದಾಗಿ ಅವರು ಪರಮ ಪುರುಷನಾದ ಶ್ರೀಕೃಷ್ಣನನ್ನು ತುಳಸಿ ಪತ್ರ ಹಾಗೂ ಗಂಗಾ ಜಲವನ್ನು ಭಕ್ತಿಯಿಂದ ಸಮರ್ಪಿಸುತ್ತಾ ಪೂಜಿಸಿ ಭೂಮಿಗೆ ಅವತರಿಸಲು ಕರೆ ನೀಡಬೇಕೆಂದು ನಿರ್ಧರಿಸಿದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಈ ಶ್ಲೋಕ ಏನ್ ಹೇಳುತ್ತಂದ್ರೆ, ಈ ಅದ್ವೈತಾಚಾರ್ಯದು ಹೇಳ್ತಾ ಇರುವಂತದ್ದು ಅದ್ವೈತಾಚಾರ್ಯರ ಒಂದು ಮನಸ್ಥಿತಿ ಹೇಗಿತ್ತು ಅನ್ನೋದು ಈ ಶ್ಲೋಕಗಳಲ್ಲಿ ಗೊತ್ತಾಗತ್ತೆ. ಅದನ್ನ ಹೇಳಿದ್ದಾರೆ ನಮ್ಗೆ ಕವಿರಾಜ್ ಗೋಸ್ವಾಮಿ ಅವರು. ಅದ್ವೈತಾಚಾರ್ಯರು ತಮ್ಮ ಒಂದು ಮನೋಭಾವ ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ನೋಡಿದಾಗ 4, 5, 6 ಶ್ಲೋಕದಲ್ಲಿ ನೋಡಿದಾಗ ತುಳಸಿ ಎಲೆ ಮಹತ್ವ, ನೀರಿನ ಮಹತ್ವ, ಮತ್ತೆ ಅದು ಭಕ್ತಿಯಿಂದ ಹೇಗೆ ಅರ್ಪಿಸ್ಬೇಕು ಅನ್ನುವಂತಹ ಮಹತ್ವ ಇಲ್ಲಿ ಹೇಳಿದ್ರು. ಸೊ ಇವುಗಳಿಂದ ಒಂದು ಶುದ್ಧ ಭಕ್ತಿ, ತುಳಸಿ ಎಲೆ, ನೀರು, ಇವುಗಳಿಂದ ಏನಾಗುತ್ತೆ, ಭಗವಂತ
ತನ್ನನ್ನು ತಾನೇ ಭಕ್ತರಿಗೆ ಮಾರ್ಕೊಳ್ತಾನೆ ಅನ್ನೋದು ಅಲ್ಲಿ ಗೊತ್ತಾಯ್ತು. ಅಂದ್ರೆ ಇಲ್ಲಿ ಅವ್ರು ಏನ್ ತಿಳ್ಕೊಂಡ್ರು, ಅರ್ಥ ಏನ್ ಮಾಡ್ಕೊಂಡ್ರು ಅಂದ್ರೆ ಭಗವಂತನ ಚಿಂತನೆ ಹೇಗಿತ್ತು ಅವರ ಒಂದು ಮನಸ್ಸಿನಲ್ಲಿ, ಮನೋಭಾವದಲ್ಲಿ. ಅಂದ್ರೆ ಭಕ್ತ ಭಗವಂತ ಅನ್ಕೊಳ್ತಾನಂತೆ, ಭಕ್ತ ನನ್ಗೆ ತುಳಸಿ ಜಲವನ್ನ ನೀಡ್ತಾನೆ, ತುಳಸಿ ಜಲ ನೀಡಿದ್ದಾನೆ ಶುದ್ಧ ಭಕ್ತಿಯಿಂದ. ಮತ್ತೆ ಅವನ್ ತನ್ನನ್ನು ತಾನೇ ನನಗೆ ಅರ್ಪಿಸ್ಕೊಂಡಿದ್ದಾನೆ, ನಾನೇನ್ ಕೊಡ್ಲಿ ಅವನಿಗೆ, ಅದಕ್ಕೆ ಸಮನಾದಂತ ಧನ ನನ್ನ ಬಳಿಗೆ ಇಲ್ಲ, ಹಾಗಾಗಿ ನನ್ನನ್ನೇ ನಾನು ಅವನಿಗೆ ಅರ್ಪಿಸ್ಕೊಳ್ತೇನೆ ಅಂತ ಹೇಳಿ ಭಗವಂತ ಭಾವಿಸ್ತಾನೆ ಅನ್ನುವಂಥ ಚಿಂತನೆ ಅದ್ವೈತಾಚಾರ್ಯರದು ಅಲ್ಲಿ ವ್ಯಕ್ತವಾಗುತ್ತೆ. ಹೀಗೆ ಈ ಒಂದು ಏನು ಭಗವಂತ ತನ್ನನ್ನು ತಾನು ಅರ್ಪಿಸಿಕೊಳ್ಳುವಂತ ಒಂದು ಇದಿದೆಯಲ್ಲ, ಅದಕ್ಕೆ ವ್ಯವಹಾರ, ಇದು ಸಾಮಾನ್ಯವಾದಂತ ವ್ಯಾಪಾರ ಅಲ್ಲ. ಏನೇ ಒಂದು ದುಡ್ಡು ಕೊಟ್ರು ವಸ್ತು ಬರುವಂತದ್ದು. ಇಲ್ಲಿ ಒಂದು ಭಕ್ತಿ ವ್ಯವಹಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲಾ ಕೃಷ್ಣ ಪರಮ ಪರಮೇಶ್ವರನಾಗಿದ್ರು ಕೂಡ ಭಕ್ತನಿಗೆ ಭಕ್ತನ ಪ್ರೀತಿಗೆ ಅವನು ಸೋತ್ ಹೋಗ್ತಾನೆ ಅಂತ ಹೇಳಿ ಸರ್ವಸ್ವನ್ನೇ ಕೊಡೋನ್ ಆಗ್ತಾನೆ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ ನೋಡಿ, ಆತ್ಮವೇಸಿ ಖರೆ ಆತ್ಮ ತಬೆ ವೇಚಿ, ಎಲ್ಲಿ ಹೋಯ್ತದು ಇಲ್ಲಿದೆ ಫಸ್ಟ್ ಚರಣ. ತಬೆ ಆತ್ಮ ವೇಚಿ ಕರೆ ಋಣೇರ ಶೋಧನ. ಅಂದ್ರೆ ಭಕ್ತನ ಋಣ ತೀರಿಸ್ಲಿಕ್ಕೆ ಭಗವಂತ ತನ್ನನ್ನು ತಾನೇ ಅರ್ಪಿಸ್ತಾನೆ ಅಂತ ಮತ್ತೆ ಈ ಶ್ಲೋಕದಲ್ಲಿ ಮರು ರಿಪೀಟ್ ಮಾಡ್ತಾ ಇದ್ದಾರೆ ಅಷ್ಟೇ. ನಿನ್ನ ಶ್ಲೋಕದಿಂದ ಮತ್ತೆ ರಿಪೀಟ್ ಆಗುತ್ತೆ ಅದು. ಮತ್ತೆ ಅದ್ವೈತಾಚಾರ್ಯರು ಇದನ್ನ ಒಂದು ಚಿಂತನೆ ಅಂದ್ರೆ ತಾತ್ವಿಕವಾದ ಚಿಂತನೆಯಿಂದ ಹೇಳ್ತಾ ಇಲ್ಲ. ಸೊ ಕೇವಲ ಇದು ಅವರು ಪ್ರಾಯೋಗಿಕವಾಗಿ ಕೂಡ ಅನುಸರಿಸಿದ್ರು ಅಂತ ಅಳವಡಿಸ್ಕೊಂಡ್ರು ತಮ್ಮ ಜೀವನದಲ್ಲಿ. ಆ ಒಂದು ಅನುಸರಿಸಿರೋದನ್ನ ಅವರು ತಮ್ಮ ಚಿಂತನೆಯ ರೂಪದಲ್ಲಿ ಹೇಳ್ತಾ ಇದ್ದಾರೆ ಅಂತ. ಅಂದ್ರೆ ಕೃಷ್ಣನನ್ನ ಹೇಗೆ ಬೆಳೆಸ್ಕೊಳ್ಬೇಕು ಅನ್ನುವಂತ ಆಲೋಚನೆ ಸಾಮಾನ್ಯವಾಗಿ ನೋಡಿ ನಮ್ಗೆಲ್ಲ ಬರೋದಿಲ್ಲ, ಯಾಕಂದ್ರೆ ಯಾರೇ ಏನ್ ಹೇಳ್ತಾರೋ ಅದನ್ನ ನಾವು ಮಾಡ್ತಾ ಹೋಗ್ತೇವೆ. ಕೃಷ್ಣನನ್ನ ಹೇಗೆ ಒಲಿಸ್ಕೊಳ್ಬೇಕು ಅನ್ನುವಂತ ಪ್ರಶ್ನೆ ಅವರಲ್ಲೇನೆ ಬಂತಂತೆ, ಅವರೇ ಯೋಚಿಸಿದ್ರು. ಮತ್ತೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಪತ್ರ ಪುಷ್ಪ ಫಲಂ ತೋಯಂ, ಹಾಗೆ ಅಂತ ಹೇಳಿ ಎಲ್ರು ಅದನ್ನೇ ಮಾಡ್ಬೇಕು ಅಂತಲ್ಲ. ಯಾರ ಹತ್ರ ಏನಿದೆಯೋ ಅವರು ಅದನ್ನ ಅರ್ಪಿಸಬಹುದು. ಹೆಚ್ಚಿದಾಗಿದ್ರೆ ಹೆಚ್ಚಿದಾಗ ಅರ್ಪಿಸಬಹುದು, ಇಲ್ಲದೆ ಇದೆ ಅಂತ ಹೇಳ್ತಾರೆ ಅಲ್ಲಿ ಭಗವದ್ಗೀತೆಯಲ್ಲಿ. ತುಳಸಿಯಲ್ಲಿ ಮತ್ತೆ ಗಂಗಾಜಲದಿಂದ ನಿರಂತರವಾಗಿ ಪೂಜೆನ ಪ್ರಾರಂಭಿಸಿದ್ರು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ನಿರಂತರವಾಗಿ ಅನ್ನೋ ಶಬ್ದನು ತುಂಬಾನೇ ಮುಖ್ಯವಾಗಿರುವಂತದ್ದು. ಅದನ್ನ ನೋಡೋಣ. ಆಮೇಲೆ ಓಕೆ ಸಾಕು ಎಷ್ಟು ಇಲ್ಲಿ ಅದನ್ನೇ ಹೇಳ್ತಾರೆ, ಪದೇ ಪದೇ ಅದೇ ರಿಪೀಟ್ ಇದೆ. ಸೊ ಹಿಂದಿನ ಶ್ಲೋಕ ಇದರಲ್ಲಿ ಆಗಿದೆ. ಓಕೆ, ಇಲ್ಲಿ ಏನ್ ಅರ್ಥ ಆಗುತ್ತೆ ಈ ಶ್ಲೋಕದಿಂದ ಅಂತಂದ್ರೆ ಭಕ್ತಿ ಅನ್ನುವಂಥದ್ದು ಅಪಾರ ಪ್ರೀತಿ ಇರುವಂತದ್ದು. ಆದ್ರೆ ಇಲ್ಲಿ ಯಾವ್ದೋ ವಸ್ತು ವಿಷಯ ಕಾಣಲ್ಲ, ಕೇವಲ ಪ್ರೀತಿ ವಿಷಯ ಮಾತ್ರ ಅಲ್ಲಿ ಕಾಣುವಂಥದ್ದು. ಮತ್ತೆ ಕೃಷ್ಣ ಭಕ್ತಿಯ ಒಬ್ಬ ಸಾಲಗಾರ ಅಂತ ಹೇಳ್ತದೆ. ಕೃಷ್ಣ ಭಕ್ತಿಯ ಒಬ್ಬ ಸಾಲಗಾರ, ಭಕ್ತಿಯಲ್ಲಿರುತ್ತೋ ಅಲ್ಲಿ ಸಾಲ ಮಾಡ್ತಾನಂತೆ, ಹಾಗಾಗಿ ಭಕ್ತಿಯ ಸಾಲಗಾರ ಅಂತ ಹೇಳ್ತಾರೆ. ಮತ್ತೆ ಸಾಲ ತೀರಿಸ್ಬೇಕಂದ್ರೆ ಏನ್ ಮಾಡ್ಬೇಕು, ಅವನು ತಾನನ್ನ ತಾನೇ ಕೊಡ್ಬೇಕಲ್ಲ. ನಾವೆಲ್ಲ ಸಾಲ ತೀರಿಸಿ ದುಡ್ಡು ಕೊಡ್ತೇವೆ, ಅವನು ತನ್ನ ತಾನೇ ಕೊಡ್ತಾನೆ ಅನ್ನೋದು ಗೊತ್ತಾಗುತ್ತೆ. ಹೀಗೆ ಅದ್ವೈತಾಚಾರ್ಯರ ಒಂದು ಭಕ್ತಿ ಯಾವ ತರ ಮಾಡಿದ್ರು ಅದು ಅದೇ ಚೈತನ್ಯ ಮಹಾಪ್ರಭುವಿನ ಒಂದು ಅವತಾರಕ್ಕೆ ಕಾರಣ ಅಂತ ಹೇಳಿ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀ ಚೈತನ್ಯ ಚರಿತಾಮೃತ ಅಧ್ಯಾಯ 3 108ನೇ ಶ್ಲೋಕ. ಗಂಗಾ ಜಲ ತುಳಸಿ ಮಂಜರಿ ಅನುಕ್ಷಣ ಕೃಷ್ಣ ಪಾದ ಪದ್ಮ ಭಾವಿ ಕರೆ ಸಮರ್ಪಣ. ಗಂಗಾ ಜಲ ತುಳಸಿ ಮಂಜರಿ ಅನುಕ್ಷಣ ಕೃಷ್ಣ ಪಾದ ಪದ್ಮ ಭಾವಿ ಕರೆ ಸಮರ್ಪಣ. ಗಂಗಾ ಜಲ ತುಳಸಿ ಮಂಜರಿ ಅನುಕ್ಷಣ ಕೃಷ್ಣ ಪಾದ ಪದ್ಮ ಭಾವಿ ಕರೆ ಸಮರ್ಪಣ. ಪದ್ಮ ಮಾತಾಜಿ, ಜ್ಯೋತಿ ಮಾತಾಜಿ ಓದಿ. ಕೃಷ್ಣ ಮಾತಾಜಿ ಶ್ಲೋಕ ಓದಿ. ಶ್ಲೋಕ 108. ಗಂಗಾ ಜಲ ತುಳಸಿ ಮಂಜರಿ ಅನುಕ್ಷಣ ಕೃಷ್ಣ ಪಾದ ಪದ್ಮ ಭಾವಿ ಕರೆ ಸಮರ್ಪಣ. ಹರೇ ಕೃಷ್ಣ ಮಾತಾಜಿ. ಜ್ಯೋತಿ ಮಾತಾಜಿ. ಹರೇ ಕೃಷ್ಣ. ಗಂಗಾ ಜಲ ತುಳಸಿ ಮಂಜ ಅನುಕ್ಷಣ ಕೃಷ್ಣ ಪಾದ ಪದ್ಮ ಭಾವಿ ಕರೆ ಸಮರ್ಪಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು. AP ಸುಮಿತ್ರಮ್ಮ ಮಾತಾಜಿ ಶ್ಲೋಕ ಪದಾರ್ಥ ಅನುವಾದ, ಪದ ಅರ್ಥ ಅನುವಾದ. AP ಸುಮಿತ್ರಮ್ಮ ಮಾತಾಜಿ. ಸಾರಿ ಮಾತಾಜಿ, ಓದ್ತಾ ಇದ್ದೆ, ಅನ್ಮ್ಯೂಟ್ ಮಾಡ್ಕೊಳ್ಳೇ ಇಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಗಂಗಾಜಲ ಗಂಗೆಯ ತೀರ್ಥ, ತುಳಸಿ
ಮಂಜರಿ ತುಳಸಿ ಗಿಡದ ಮೊಗ್ಗುಗಳು ಅನುಕ್ಷಣ ಒಂದೇ ಸಮನೆ ಕೃಷ್ಣ ಪ್ರಭು ಕೃಷ್ಣನ ಪಾದ ಕಮಲಗಳು ಭಾವಿ ಯೋಚಿಸುತ್ತಾ ಕರೆ ಮಾಡುವವನು ಸಮರ್ಪಣ ಕೊಡುಗೆಯಾಗಿ. ಅನುವಾದ: ಶ್ರೀ ಕೃಷ್ಣನ ಪಾದಕಮಲಗಳನ್ನು ಧ್ಯಾನಿಸುತ್ತಾ ಅವರು ಆಚಾರ್ಯರು ಒಂದೇ ಸಮನಾಗಿ ಗಂಗಾಜಲ ಮತ್ತು ತುಳಸಿ ಪತ್ರೆಯ ಮೊಗ್ಗುಗಳನ್ನು ಅರ್ಪಿಸಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಈ ಶ್ಲೋಕದಲ್ಲಿ ತುಂಬಾನೇ 3 ಪ್ರಮುಖ ಅಂಶಗಳನ್ನ ಹೇಳ್ತಾ ಇದ್ರೆ ನೋಡಿ. ಹಿಂದಿನ ಶ್ಲೋಕದಿಂದನೂ ಕೂಡ ರಿಪೀಟ್ ಆಗ್ತಾ ಬಂದಿದೆ. ಯಾವ್ದು ಅಂದ್ರೆ ಗಂಗಾ ಜಲ ತುಳಸಿ ಮಂಜರಿ ಅನುಕ್ಷಣ ಅಂದ್ರೆ ಗಂಗಾಜಲ ತುಳಸಿ ಮಂಜರಿ ಹೇಳ್ತಾ ಇರುವಂತದ್ದು. ತುಳಸಿ ದಳಕ್ಕಿಂತ ತುಳಸಿ ಮಂಜರಿ ಹೇಳ್ತಾ ಇರುವಂತ. ತುಳಸಿ ಮಂಜರಿ ಅಂದ್ರೆ ತುಳಸಿ ಮೇಲೆ ಇರುವಂತಹ ಬೀಜಗಳನ್ನ ತೆಗಿತೀವಲ್ಲ ನಾವು ಬಿತ್ಲಿಕ್ಕೆ, ಅದು ಮಂಜರಿ. ಹೂವು, ತುಳಸಿ ಹೂವು, ಮೊಗ್ಗುನು ಅಂತಾರೆ. ತುಳಸಿ ಮೊಗ್ಗುನು ಅಂತಾರೆ, ತುಳಸಿ ಮಂಜರಿ. ಅದರಿಂದಾನೇ ತುಳಸಿ ಬೆಳೆಯುವಂಥದ್ದು, ಆ ಬೀಜದಿಂದಾನೇ ಹೂವು, ತುಳಸಿ ಹೂವು. ಮತ್ತೆ ಇನ್ನೊಂದು ಹೇಳ್ತಾ ಇರೋದು ಕೃಷ್ಣ ಪಾದ ಪದ್ಮಭಾವಿ. ಮೇಲೆ 2 ಇದೆ, ಕೃಷ್ಣ ಪಾದ ಪದ್ಮಭಾವಿ ಅಂದ್ರೆ ಕೃಷ್ಣನ ಪಾದ ಪದ್ಮಗಳ ಧ್ಯಾನ ಅಂತ ನೋಡಿ. ನಾವು ಹೇಳ್ತೇವೆ ಕೃಷ್ಣನ ಪಾದಕ್ಕೆ ನಾವು ಶರಣಾಗತರಾಗ್ಬೇಕು, ಆಗ್ಬೇಕು ಅಂತ ಹೇಳಿ. ಹೇಗೆ ಆಗ್ಬೇಕು, ಯಾರಿಂದ ಆಗ್ಬೇಕು, ಹೇಗೆ ನಮ್ಗೆ ಎಲ್ಲ ಆಚಾರ್ಯರುಗಳು ತಿಳಿಸ್ಕೊಂತ ಬರ್ತಾರೆ ನೋಡಿ. ಯಾಕಂದ್ರೆ ಅವರು ಅನುಭವಿಸಿದ್ದಾರೆ. ಕೇವಲ ಶಾಸ್ತ್ರಗಳು ಹೇಳುವಂಥದ್ದು ಕೇವಲ ಬಾಯಿಯಿಂದ ಹೇಳಿರುವಂಥದ್ದಲ್ಲ, ಅನುಭವಿಸಿ ಹೇಳಿರುವಂಥದ್ದು. ಹಾಗಾಗಿ ಕೃಷ್ಣನ ಪಾದ ಪದ್ಮಗಳ ಧ್ಯಾನ ಹೇಗಿತ್ತು ಈ ಅದ್ವೈತ ಆಚಾರ್ಯರದು ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಅವರ ಒಂದು ಭಕ್ತಿ ಅಳಿಲಿಕ್ಕಾಗಲ್ಲ. ಆದ್ರೆ ಆ ಒಂದು ಅಳತೆ, ಭಕ್ತಿಯ ಒಂದು ಅಳತೆ ಎಷ್ಟು ಪ್ರಬಲವಾಗಿತ್ತು ಅನ್ನೋದು ಈ ಶ್ಲೋಕ ಸೂಚಿಸುತ್ತೆ. ಇಲ್ಲಿ ಹೇಳ್ತಾರೆ ನೋಡಿ, ಗಂಗಾ ಜಲ ತುಳಸಿ ಮಂಜರಿ ಅನುಕ್ಷಣ. ಅನುಕ್ಷಣ ಅಂತ ಹೇಳ್ತಾರೆ. ಅನುಕ್ಷಣ ಅಂದ್ರೆ ಅಲ್ಲಿ ಅರ್ಥದಲ್ಲಿ ಕೊಟ್ಟಿದ್ದಾರೆ ನೋಡಿ, ಒಂದೇ ಸಮನೆ ಅಂತ ಹೇಳ್ತಾರೆ. ಈ ಒಂದು ಪದ ಬಹಳ ಮುಖ್ಯವಾಗಿರುವಂತದ್ದು. ಅಂದ್ರೆ ಕ್ಷಣ ಕ್ಷಣವೂ ಕೂಡ ನಿರಂತರವಾಗಿ, ಅಥವಾ ನಾವು ಅನ್ಬೋದು ವಿರಾಮವಿಲ್ಲದೆ ಅಂತ. ಒಂದೇ ಸಮನೆ ಅಂದ್ರೆ ವಿರಾಮನೇ ಇಲ್ಲ ಅಲ್ಲಿ. ಅಂದ್ರೆ ಒಂದು ದಿನ ಪೂಜೆ ಅಲ್ಲ ಹೇಳ್ತಾ ಇರೋದಿಲ್ಲಿ. ನಾವೇನ್ ಮಾಡ್ತೇವೆ, ಬೆಳಿಗ್ಗೆ ಹೊತ್ತು ಪೂಜೆ ಮಾಡ್ತೇವೆ. ಮಧ್ಯಾಹ್ನ ಅದ್ ಬೆಳಿಗ್ಗೆ ಆಯ್ತು ಅಂದ್ರೆ ನಾವು ಅದ್ ಗಮನನೇ ಇರಲ್ಲ. ನಿರಂತರವಾಗಿ ಅಂದ್ರೆ ಇದು ಒಂದು ದಿನದ ಪೂಜೆ ಅಲ್ಲ, ಆಜೀವನ ಪೂಜೆಯಾದ ಸ್ಥಿತಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ಅನುಕ್ಷಣ ಅಂದ್ರೆ ಅವರು ಕೇವಲ ತುಳಸಿ ಗಂಗಾಜಲವನ್ನ ಅರ್ಪಿಸ್ಲಿಲ್ಲ. 3ನೇ ಒಂದು ಅಂಶ ಬಹಳ ಮುಖ್ಯವಾಗಿರುವಂತದ್ದು. ನಾವೆಲ್ಲ ಅನ್ಕೊಂಡ್ಬಿಡ್ತೇವೆ ಹಿಂದಿನ ಶ್ಲೋಕದಲ್ಲಿ, ಅಯ್ಯೋ ಎಷ್ಟು ಈಸಿ ಇದೆ, ಗಂಗಾ ಜಲ ತುಳಸಿ ಅರ್ಪಿಸ್ಬಿಟ್ರೆ ಸಾಕು ಅಂತ. ಬಟ್ ಇನ್ನೊಂದು ಮುಖ್ಯವಾದ ಪದನ ಇಲ್ಲಿ ಜೋಡಿಸಿದ್ದಾರೆ, ಕೃಷ್ಣ ಪಾದ ಪದ್ಮಭಾವಿ. ಅಂದ್ರೆ ಕೇವಲ ತುಳಸಿ ಗಂಗಾಜಲ ಅವರು ಅರ್ಪಿಸ್ಲಿಲ್ಲ, ಕೃಷ್ಣ ಪಾದ ಪದ್ಮಭಾವಿ ಅಂದ್ರೆ ಕೃಷ್ಣನ ಪಾದ ಕಮಲಗಳನ್ನ ಮನಸ್ಸಿನಲ್ಲಿ ಧ್ಯಾನಿಸಿದ್ರು ಅಂತ ಹೇಳಿ ನೋಡಿ. ಕೃಷ್ಣನ ಪಾದ ಪದ್ಮಭಾವಿ. ಪದ್ಮಭಾವಿ ಅವರ ಕಮಲಗಳನ್ನ ತಮ್ಮ ಭಾವಿ ಅಂದ್ರೆ ಏನು, ಮನಸ್ಸಿನಲ್ಲಿ ಸದಾ ಮನಸ್ಸಿನಲ್ಲಿ ಧ್ಯಾನಿಸೋದು ಅಂತ ಹೇಳ್ತಾರೆ. ಆ ಮನಸ್ಸಿನಲ್ಲಿ ಧ್ಯಾನಿಸೋದು ಹೇಗಿತ್ತು ಈ ಅದ್ವೈತಾಚಾರ್ಯರದು ಅಂದ್ರೆ ನಿರಂತರವಾಗಿತ್ತು, ಕ್ಷಣವೂ ಆಗಿತ್ತು, ವಿರಾಮ ಇಲ್ಲದೆ ಇತ್ತು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಅಂದ್ರೆ ಭಕ್ತಿ ಅಂದ್ರೆ ಕೇವಲ ನಾವು ಕೈಯಿಂದ ಮಾಡುವಂತಹ ಒಂದು ಕ್ರಿಯೆ ಅಲ್ಲ. ಏನು ನಾನು ಕೈಯಲ್ಲಿ ಹೂವ ಇಟ್ಕೊಳ್ತೇನೆ, ಭಗವಂತನಿಗೆ ಅರ್ಪಿಸ್ತೇನೆ, ಕೈ ಮುಗಿತೇನೆ, ಕೇವಲ ನಮ್ಮ ಬಾಹ್ಯ ಅಂಗಾಂಗಗಳಿಂದ ಮಾಡುವಂತ ಒಂದು ಕ್ರಿಯೆ ಅಷ್ಟೇ ಅಲ್ಲ ಅಂತ. ಇಲ್ಲಿ ನಮ್ಮ ಒಂದು ಮನಸ್ಸು, ಬುದ್ಧಿ, ಮತ್ತೆ ಹೃದಯ, ಕಾಯವಾಚ ಮನಸ್ಸ ಸಂಪೂರ್ಣವಾಗಿ ಕೃಷ್ಣನಲ್ಲಿ ಲೀನವಾಗುವುದು ಹೇಗೆ ಲೀನವಾಗಿತ್ತು ಅದ್ವೈತಾಚಾರ್ಯರದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಮತ್ತೆ ಇನ್ನೊಂದು ವಿಷಯ ನೋಡಿ, ಇಲ್ಲಿ ತುಳಸಿ ಪತ್ರ ಪುಷ್ಪಂ ಫಲಂ ತೋಯಂ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಇದೆ. ಇಲ್ಲಿ ಮುಖ್ಯವಾಗಿ ಕೊಟ್ಟಿರುವಂತದ್ದು ತುಳಸಿ ಮಂಜರಿ. ಬಹಳ ಒತ್ತು ಕೊಟ್ಟಿದೆ ತುಳಸಿ ಮಂಜರಿ ಅಂದ್ರೆ. ತುಳಸಿ ಮಂಜರಿ ಅಂದ್ರೆ ಏನು, ಒಂದು ತುಳಸಿ ಗಿಡದ ಒಂದು ಕೋಮಲವಾದಂತ ಭಾಗ ಮೇಲೆ ಇದೆ ಅಲ್ಲ, ಅದಕ್ಕೆ ತುಂಬಾನೇ ಪವಿತ್ರವಾದಂತಹ ಭಾಗ ಅದು. ಹೀಗೆ ಅದ್ವೈತಾಚಾರ್ಯರು ಹೋಲಿಸೋದು ಏದಕ್ಕೆ ಗೊತ್ತಾ, ಆ ಒಂದು ತುಳಸಿ ಮಂಜರಿಗೆ ತಮ್ಮ ಹೃದಯವನ್ನ ಹೋಲಿಸ್ತಾ ಇದ್ದಾರೆ. ಅಂದ್ರೆ ಅದು ತುಂಬಾನೇ ಸೂಕ್ಷ್ಮವಾಗಿರುವಂತದ್ದು ಮಂಜರಿ. ಹೇಳ್ತಾರೆ ಅದ್ವೈತಾಚಾರ್ಯರು, ನನ್ನ ಹೃದಯ ಅತ್ಯಂತ ಕೋಮಲವಾದಂತ ಭಾಗ ಹೇಗೆ ತುಳಸಿ ಮಂಜರಿ ಇದೆಯೋ ಹಾಗೆ ಆ ಹೃದಯದ ಭಾಗವನ್ನ ನಾನು ನಿನಗೆ ಅರ್ಪಿಸಿದ್ದೇನೆ ಕೃಷ್ಣ, ನಿನ್ನ ಪಾದ ಕಮಲಗಳಲ್ಲಿ ಅರ್ಪಿಸಿದ್ದೇನೆ ಅಂತ. ಮತ್ತೆ ಗಂಗಾಜಲ ಯಾಕೆ ಹೇಳ್ತಾ ಇರುವಂತದ್ದು, ಅದು ಒಂದು ಪಾವಿತ್ರ್ಯದ ಸಂಕೇತ ಅಲ್ಲ. ಗಂಗಾಜಲ ಪವಿತ್ರ ಸಂಕೇತ, ಎಲ್ಲ ಪರಮ ಪಾಪವನ್ನು ಅದು ಹೊಡೆದಾಕಿಸುವಂತದ್ದು. ಇವರು ನನ್ನ ಪಾಪವನ್ನ ಹೋಗಿಸುವಂತ ಹೇಳ್ತಾ ಇಲ್ಲ ಗಂಗಾಜಲದಿಂದ. ಪಾವಿತ್ರ್ಯದ ಪರಮ ಸಂಕೇತ. ಯಾಕಂದ್ರೆ ಭಗವಂತನ ಕೂಗ್ಬೇಕು ಅಂದ್ರೆ ಆ ಪಾವಿತ್ರ್ಯದ ಅವಶ್ಯಕತೆ ಇದೆ. ಅದಕ್ಕೆ ಅದ್ವೈತಾಚಾರ್ಯರು ಈ ಎರಡನ್ನೂ ಕೂಡ ಸೇರಿಸಿ, ಯಾವುದು ಗಂಗಾಜಲ
ಮತ್ತೆ ತುಳಸಿ ಮಂಜರಿ ಮೂಲಕ ಅವರು ಭಗವಂತನಿಗೆ ಅರ್ಪಿಸಿದ್ರು ಅಂತ ಹ್ಮ್ ಹೇಳ್ತಾರೆ. ಅಂದ್ರೆ ಇದೊಂದು ಭೌತಿಕ ವೈಭವನ ನಾವು ಕಾಣಲ್ಲ. ಎಷ್ಟೋ ದೊಡ್ಡದಾಗಿ ಗ್ರ್ಯಾಂಡ್ ಆಗಿ ಒಂದು ಪೂಜೆ ಮಾಡಿದ್ರಪ್ಪ, ಎಲ್ಲರಿಗೂ ಆಹ್ವಾನ ಮಾಡಿದ್ರು, ಆತರ ಇಲ್ಲ. ಶುದ್ಧತೆ ಮತ್ತೆ ಪ್ರೀತಿ ಭಾವ ಮಾತ್ರ ಅಲ್ಲಿ ಕಾಣ್ತಾ ಇರೋದನ್ನ ನಾವು ನೋಡ್ತೇವೆ. ಭಗವದ್ಗೀತೆಯಲ್ಲಿ ಭಗವಂತನ ಹೇಳಿದ ಸಂತುಷ್ಟ ಸತತಂ ಯೋಗಿ ಯಥಾತ್ಮಂ ದೃಢ ನಿಶ್ಚಯ ಅಂತ ಹೇಳಿ. ಯಾವ ಭಕ್ತ ಸದಾ ಸಂತೃಪ್ತನಾಗಿ ಈ ಒಂದು ತನ್ನ ಮನಸ್ಸು ಬುದ್ಧಿಯಿಂದ ತನ್ನ ಮನಸ್ಸು ಬುದ್ಧಿಯನ್ನ ಮೈ ಅರ್ಪಿತ ಮನೋಬುದ್ಧಿ ಅಂತ ಹೇಳ್ತಾರೆ. ಮನಸ್ಸು ಬುದ್ಧಿಯನ್ನ ನನ್ನಲ್ಲಿ ಅರ್ಪಿಸ್ಕೊಳ್ತಾನೋ ಅವನು ನಿರಂತರವಾಗಿ ಮದ್ಭಕ್ತ ಸಮಯ ಪ್ರಿಯ, ಅವನು ನಿರಂತರವಾಗಿ ಯಾರು ಭಜಿಸ್ತಾರೋ ಅವನು ನನಗೆ ಅತ್ಯಂತ ಪ್ರಿಯ ಅಂತ ಇಲ್ಲಿ ಹೇಳ್ತಾರೆ. ಉದಾಹರಣೆ ಕೊಡೋದ, ಒಬ್ಬ ರೈತ ದಿನಾನು ಹೊಲಕ್ಕೆ ಹೋಗ್ತಾನೆ, ಬೀಜ ಬಿತ್ತಾನೆ. ಆದ್ರೆ ಬೀಜ ಒಂದಿನ ಹೋಗ್ತಾನೆ, ಬೀಜ ಬಿತ್ತಾನೆ. ದಿನಾಲು ಬೀಜ ಬಿತ್ತಲ್ಲ ಅವನು. ದಿನ ಏನ್ ಮಾಡ್ತಾನೆ, ಪ್ರತಿದಿನ ನೀರ ಹಾಕ್ತಾನೆ, ಕಾಳಜಿ ವಹಿಸ್ತಾನೆ. ಮನಸ್ಸಿನಿಂದ ಅನ್ಕೊಳ್ತಾನೆ ಬೆಳಿಲಿ ಅಂತ ಹೇಳಿ, ಒಂದು ಪಾಸಿಟಿವ್ ಎನರ್ಜಿ ಕೊಡ್ತಾನೆ ಅದಕ್ಕೆ, ಬೆಳಿಲಿ ಅಂತ ಯೋಚಿಸ್ತಾನೆ. ಆದ್ರೆ ಏನದು ನಿರಂತರ ಒಂದು ಸೇವಾ ಫಲ. ಸೊ ಹಾಗೆ ಕೊನೆಗೆ ಅವನ್ಗೆ ಏನ್ ಬರುತ್ತೆ, ಉತ್ತಮ ಬೆಳೆ ಬರುತ್ತೆ. ಹಾಗೆ ಅದ್ವೈತಾಚಾರ್ಯರ ಈ ಒಂದು ಭಕ್ತಿ ಮಾಡುವಂತ ದಿನೇ ಉಗ್ರವಾದಂತಹ ಭಕ್ತಿ ಆಗ್ತಾ ಇತ್ತು, ಪೂಜೆ ಆಗ್ತಾ ಇತ್ತು. ಪ್ರತಿ ಕ್ಷಣ ಅವರು ಕೃಷ್ಣನ ಪಾದ ಕಮಲಗಳಲ್ಲಿ ಧ್ಯಾನವನ್ನ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಒಟ್ಟಾರೆ ಏನ್ ಅರ್ಥ ಆಗುತ್ತೆ ನಮ್ಗೆ ಈ ಶ್ಲೋಕದಿಂದ ತುಂಬಾನೇ ತಿಳ್ಕೊಳ್ಳುವಂಥದ್ದು, ಭಕ್ತಿಯನ್ನ ಕೇವಲ ನಾವು ಒಂದು ದಿನ ಅಲ್ಲ, 2ನೇ ದಿನದಲ್ಲ, ನನ್ಗೆ ಸಾಕಾಗುವವರೆಗೂ ಅಲ್ಲ. ಭಕ್ತಿ ಅನ್ನೋದು ಅನುಕ್ಷಣ ಅತಿ ಮುಖ್ಯ ಅನ್ನೋದು ಗೊತ್ತಾಗುತ್ತೆ ನೋಡಿ. ಅನುಕ್ಷಣ ಪದ 108ನೇ ಶ್ಲೋಕದಲ್ಲಿ ಅನುಕ್ಷಣ ಅನ್ನೋಂಥದ್ದು ಪದ ಹೈಲೈಟ್ ಮಾಡ್ಕೋಬೇಕಾಗಿರುವಂಥದ್ದು. ಅತಿ ಮುಖ್ಯ, ನಿರಂತರವಾಗಿರುವಂತ ಭಕ್ತಿ ಮುಖ್ಯ ಭಗವಂತನಿಗೆ. ಮತ್ತೆ ತುಳಸಿ ದಳ ಮತ್ತೆ ಗಂಗಾಜಲ ಇವೆರಡು ಭಕ್ತಿಗೆ ಬೇಕಾಗಿರುವಂತ ಸರಳ ಸಾಧನಗಳು. ಸರಳವಾಗಿ ಅವೈಲೇಬಲ್ ಇದೆ, ಎಲ್ಲಿ ಸಿಗೋದಿಲ್ಲ ಅಂತ ಇಲ್ಲ. ಮತ್ತೆ ಇನ್ನೊಂದು ಮುಖ್ಯವಾಗಿರುವಂತದ್ದು, ಎಲ್ಲ ಮಾಡಿ ಮತ್ತೆ ಏನ್ ಮಾಡ್ಬೇಕು ನಾವು, ಧ್ಯಾನವನ್ನ ಎಲ್ಲಿ, ಕೃಷ್ಣನ ಪಾದ ಪದ್ಮ ಭಾವಿ. ಇಂಥ ಭಕ್ತಿ ಕೃಷ್ಣನ್ಗೆ ಇಷ್ಟ. ಕೃಷ್ಣನ್ ತಾನೇ ಪ್ರತಿಕ್ರಿಯಿಸ್ತಾನೆ ಇಂಥ ಒಂದು ಭಕ್ತಿ ಇದ್ರೆ ಅನ್ನೋದನ್ನ ಇಲ್ಲಿ ತಿಳ್ಕೊಬಹುದು. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಚೈತನ್ಯ ಚರಿತಾಮೃತ ಅಧ್ಯಾಯ 3ರ 109ನೇ ಶ್ಲೋಕ. ಕೃಷ್ಣೇರಾಹ್ವಾನ ಕರೆ ಕರಿಯ ಹುಂಕಾರ, ಏಮತೆ ಕೃಷ್ಣೇರೆ ಕರಾಯಿಲ ಅವತಾರ. ಕೃಷ್ಣೇರಾಹ್ವಾನ ಕರಿಯ ಹುಂಕಾರ, ಏಮತೆ ಕೃಷ್ಣೇರೆ ಕರಾಯಿಲ ಅವತಾರ. ಕೃಷ್ಣ. ತಾರಾ ಮಾತಾಜಿ, ಶ್ರುತಿ ಮಾತಾಜಿ ಶ್ಲೋಕ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 109. ಕೃಷ್ಣೇರಾಹ್ವಾನ ಕರೆ ಕರಿಯ ಹುಂಕಾರ, ಏಮತೆ ಕೃಷ್ಣೀರೆ ಕಾರ ಇಲ್ಲ ಅವತಾರ. ಹರೇ ಕೃಷ್ಣ ಮಾತಾಜಿ. ತಾರಾ ಮಾತಾಜಿ. ಮಾತಾಜಿ ನಿನ್ನೆಯಿಂದ ಜಾಯ್ನ್ ಆಗಿದ್ದೀವಿ ನಾವು, ಅಭ್ಯಾಸ ಆದ್ಮೇಲೆ ಓದ್ತೀನಿ. ಗೀತಾ ಮಾತಾಜಿ ಓದುದಿಲ್ಲವಾ? ಶ್ಲೋಕ ಭಾವಾರ್ಥ ಎಲ್ಲ ಓದಿ ಮಾತಾಜಿ. ಓದ್ತೀನಿ ಮಾತಾಜಿ. ಕೃಷ್ಣೇರ ಆಹ್ವಾನ ಕರೆ ಕರಿಯ ಇದೆ ಅಲ್ವಾ ಮಾತಾಜಿ 109? ಎಸ್. ಮತ್ತೆ ಕೃಷ್ಣೇರ ಕಾರಾಯಿಲ ಅವತಾರ. ಕೃಷ್ಣೇರ ಪ್ರಭು ಕೃಷ್ಣನ ಆಹ್ವಾನ ಆಮಂತ್ರಣವು ಕರೆ ಮಾಡುತ್ತದೆ, ಕರಿಯ ಮಾಡುವಲ್ಲಿ ಓಂಕಾರ ಗಟ್ಟಿಯಾಗಿ ಕೂಗುತ್ತಾ ಏ ಮತ್ತೆ ಈ ವಿಧಾನದಲ್ಲಿ ಕೃಷ್ಣೇರ ಪ್ರಭು ಕೃಷ್ಣನು ಕರಾಯಿಲ ಮಾಡಲು ಕಾರಣಕರ್ತನಾದನು ಅವತಾರವನ್ನು. ಅನುವಾದ: ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಅವರು ಶ್ರೀಕೃಷ್ಣನಿಗೆ ಗಟ್ಟಿ ದನಿಯಲ್ಲಿ ಪ್ರಾರ್ಥಿಸಿದರು, ಹಾಗೂ ಕೃಷ್ಣನು ಕಾಣಿಸಿಕೊಳ್ಳಲು ಸಾಧ್ಯವಾಗುವಂತೆ ಮಾಡಿದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರಿ ಕೃಷ್ಣ ಮಾತಾಜಿ. ಈ ಶ್ಲೋಕದಲ್ಲಿ ಈ ಕೃಷ್ಣೇರ ಹವನ ಕರಿಯ ಹುಂಕಾರ ನೋಡಿ, ಹಿಂದಿನ ಒಂದು ಶ್ಲೋಕಗಳಲ್ಲಿಯೂ ಕೂಡ ಇತ್ತು ಹುಂಕಾರ ಅನ್ನುವಂತ ಪದ ತುಂಬಾನೇ ಮುಖ್ಯವಾಗಿದೆ ಇಲ್ಲಿ. ಹುಂಕಾರ ಅಂದ್ರೆ ಒಂದು ಅಳಿಲು, ಜೋರಾಗಿ ಹೇಳುವಂತ ಅಳಿಲು. ಈಗ ಒಂದು ಮಗು ತಂದೆನ ಕೂಗುತ್ತೆ, ಅದೇನೋ ಒಂದು ಆಪತ್ತಿನಲ್ಲಿ ಇದೆ, ಕೂಗ್ತಾ ಇರತ್ತೆ. ಅದಕ್ಕೆ ಅಥವಾ ಅಮ್ಮನ ಕೂಗ್ತಾ ಇರುತ್ತೆ, ಅಮ್ಮ ಅಂತ ಕೂಗಿದ್ರೆ ತಾಯಿ ನೋಡಲ್ಲ.
ಜೋರಾಗಿ ಅಮ್ಮ ಅಂತ ಹೇಳಿ ಅದು ಒದರಿದು ಕೂಗಿದಾಗ ತಾಯಿ ನೋಡ್ತಾಳೆ. ಯಾಕಂದ್ರೆ ಅಮ್ಮ ಅಮ್ಮ ಅಂತ ಕ್ಯಾಜುವಲ್ ಆಗಿ ಮನೇಲಿ ಕರೆಯೋ ಹಾಗೆ ಕರೆದ್ ಬಿಟ್ರೆ ಅದು ನೋಡಲ್ಲ. ಹಾಗೆ ಇಲ್ಲಿ ಹುಂಕಾರ ಅನ್ನುವಂಥದ್ದು ಒದರಿ ಹೇಳೋದು ಅಲ್ಲ, ಅದನ್ನು ಹೇಳಲಿಲ್ಲ. ಕೋಪದಿಂದ ಆಗಿರ್ಬೋದು, ಅಹಂಕಾರದಿಂದ ಆಗಿರ್ಬೋದು ಕೂಗೋದಲ್ಲ ಇಲ್ಲಿ ಹೇಳಿರೋದು. ಭಕ್ತ ತನ್ನ ಹೃದಯದ ಒಳಗೆ ಹೊರಹೊಮ್ಮುವಂತ ಒಂದು ಆಳವಾದ ಕರೆ ಅಂತ ಹೇಳ್ತಾರೆ, ಆಳವಾದ ಒಂದು ಕೂಗು ಅಂತ ಹೇಳ್ತಾರೆ, ಒಂದು ವೇದನೆ ಅಂತ ಹೇಳ್ಬೋದು, ಯೋಗದ ವೇದನೆ ಕೂಗು, ಕರುಣೆಯಿಂದ ತುಂಬಿದಂತ ಒಂದು ಆಕ್ರಂದನ ಅಂತ ಹೇಳ್ಬೋದು. ಸೊ ಹೀಗೆ ಇದು ಒಂದು ಸಾಮಾನ್ಯ ಧ್ವನಿ ಇರ್ಲಿಲ್ಲ ಅಂತ ತಿಳ್ಕೊಬಹುದು ಹುಂಕಾರ ಅನ್ನುವಂಥದ್ದು. ಪೂರ್ಣವಾಗಿ ಶರಣಾಗಿರುವುದನ್ನ ತಿಳಿಸುತ್ತೆ ಹುಂಕಾರ ಅನ್ನುವಂಥದ್ದು. ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹಾಗೆ ನಾವು ಅನ್ಕೊಳ್ತೇವೆ ಓ ಕೃಷ್ಣ ಬಾ ಅಂತ ಹೇಳಿ ಹೇಳ್ದ ಅಂತ ಹೇಳಿ. ಸೊ ಆತರ ಹೇಳಿದಂಥದ್ದಲ್ಲ ಇಲ್ಲಿ. ಯಾಕಂದ್ರೆ ಎಲ್ರು ಕೂಡ ನಾವು ಎಲ್ಲ ಮಾಡ್ತಾ ಇರುವಂತ ಪ್ರಾಕ್ಟೀಸ್ ನೋಡಿದ್ರೆ ನಮ್ಮ ಒಂದು ಪಾಪಗಳನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ನಾವು ಮಾಡ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಅದ್ವೈತಾಚಾರ್ಯರು ಅದನ್ನ ಮಾಡ್ತಾ ಇಲ್ಲ. ಏನ್ ಮಾಡ್ತಾ ಇರುವಂತದ್ದು, ಭಕ್ತಿಹೀನತೆ ಯಾವಾಗ ಹೆಚ್ಚುತ್ತಾ ಇದೆಯೋ ಅಲ್ಲಿ ಅದನ್ನ ನೋಡಿ ನೋಡಿ ಅವ್ರಿಗೆ ಅವ್ರಿಗೆ ಅವ್ರ ಮೇಲೆ ಕನಿಕರ ಹುಟ್ಟಿತು. ನಮ್ಗೆ ಯಾರು ಬೇರೆಯವ್ರ ಮೇಲೆ ಕನಿಕರ ಹುಟ್ಟಲ್ಲ. ಅವ್ರು ಹಾಗೆ ಇದ್ದಾರೆ, ಅವ್ರ ಸ್ವಭಾವ ಹಾಗೆ ಬಿಟ್ಬಿಡೋಣ ಅಂತ ನಾವು ಅನ್ಕೊಳ್ತೇವೆ. ನೋಡಿ ಅವ್ರಿಗೆ ಎಷ್ಟು ಕನಿಕರ ಬಂತು. ಹೀಗೆ ಅವರು ಈ ಒಂದು ಲೋಕನ ಉದ್ಧರಿಸ್ಬೇಕು ಅನ್ನೋಕೋಸ್ಕರ ಈ ಒಂದು ಅಳಲನ್ನ ಅವರು ತೋರಿಸಿದ್ರು ಅಂತ. ಇದು ಒಂದು ಪೂರ್ಣ ಆತ್ಮ ಸಮರ್ಪಣೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಓಕೆ, ಮತ್ತೆ ಇಲ್ಲಿ ಇದ್ರಲ್ಲಿ ಸಾಕಿಷ್ಟು. ಇದು ಒಂದು ಶ್ಲೋಕದಿಂದ ನಾವೇನ್ ತಿಳ್ಕೊಳ್ಬಹುದು ಅಂದ್ರೆ, ಈಗ ಭಗವಂತ ಅವತರಿಸ್ಬೇಕು ಅಂತಂದ್ರೆ ಒಂದು ಪ್ರೀತಿಯ ಹೃದಯ ಪ್ರೀತಿಯಿಂದ ತುಂಬಿದಂತಹ ಒಂದು ಕರೆ ಬೇಕು ಅಂತ ಹೇಳಿ. ಅದಕ್ಕೆ ಹುಂಕಾರ ಅಂತ ಹೇಳ್ತೇವೆ. ಹುಂಕಾರ ಇನ್ನೊಂದು ಅರ್ಥ ಏನ್ ತಿಳ್ಕೊಬಹುದು, ಒಂದು ಪೂರ್ಣ ರೀತಿಯಾದಂತಹ ಸಂಪೂರ್ಣ ರೀತಿಯಾದಂತಹ ಶರಣಾಗತಿ ಅಂತ ಹೇಳ್ಬೋದು. ನಿರಂತರವಾಗಿ ಹಿಂದಿನ ಶ್ಲೋಕದಲ್ಲಿ ಹೇಳ್ತಾರೆ ನೋಡಿ, ಅನುಕ್ಷಣ ನಿರಂತರವಾಗಿ ಒಂದೇ ಸಮನೆ ಬಿಡಲಾರದೆ ಅಂತ ಹೇಳಿ. ಶುದ್ಧ ಭಕ್ತಿ ಕೂಗಿಗೆ ಕೃಷ್ಣ ಏನ್ ಮಾಡ್ತಾನೆ, ಬದ್ಧನಾಗ್ಬಿಡ್ತಾನೆ. ನೋಡಿ, ನಾವೆಲ್ಲರೂ ಬದ್ಧ ಜೀವಿಗಳು, ಶುದ್ಧ ಭಕ್ತಿ ಕೃಷ್ಣನೇ ಬದ್ಧ ಆಗ್ಬಿಡ್ತಾನೆ. ಓಕೆ, ಹರಿ ಕೃಷ್ಣ. ಮುಂದಿನ ಶ್ಲೋಕ ಹೋಗೋಣ. ಶ್ರೀ ಚೈತನ್ಯ ಚರಿತಾಮೃತ ಅಧ್ಯಾಯ 3, 110ನೇ ಶ್ಲೋಕ. ಚೈತನ್ಯರವತಾರೇ ಮುಖ್ಯ ಹೇತು ಭಕ್ತೈರ ಇಚ್ಛಾಯ ಅವತಾರೇ ಧರ್ಮ ಸೇತು. ಚೈತನ್ಯರವತಾರೇ ಮುಖ್ಯ ಹೇತು ಭಕ್ತೈರ ಇಚ್ಛಾಯ ಅವತಾರೇ ಧರ್ಮ ಸೇತು. ಶಾಂತಿ ರೂಪಿಣಿ ಮಾತಾಜಿ ಶ್ಲೋಕ ಓದಿ. ನೆಕ್ಸ್ಟ್ ಇನ್ನೊಬ್ಬರು ರೂಪಶಂಕರ್ ಇಲ್ಲ, ರತ್ನ ಮಾತಾಜಿ ಓದಿ. ಚೈತನ್ಯರ ಅವತಾರೇ ಯೈ ಮುಖ್ಯ ಹೇತು ಭಕ್ತರ ಇಚ್ಛಾಯ ಅವತಾರೇ ಧರ್ಮ ಸೇತು. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ ಓದ್ಬೇಕಾ ಮಾತಾಜಿ? ಇಲ್ಲ, ಗೀತಾ ಅರ್ಕೋಡಿಕಲ್ ಅರ್ಥ ಭಾವಾರ್ಥ ಎಲ್ಲ ಓದಿ ಮಾತಾಜಿ. ಗೀತಾ ಅರ್ಕೋಡಿಕಲ್. ಹರೇ ಕೃಷ್ಣ. ಚೈತನ್ಯರಾವತಾರೇ ಯೈ ಮುಖ್ಯ ಹೇತು ಭಕ್ತೇರ ಇಚ್ಛಾಯ ಅವತಾರೇ ಧರ್ಮ ಸೇತು. ಚೈತನ್ಯ ಮಹಾಪ್ರಭುಗಳ ಅವತಾರದಲ್ಲಿ ಏಯಿ ಇದು ಮುಖ್ಯ ಪ್ರಮುಖ, ಹೇತು ಕಾರಣವು, ಭಕ್ತನ ಇಚ್ಛಾಯ ಆಸೆಯಿಂದ ಅವತಾರೆ ಆತ ಭೂಮಿಗಿಳಿಯುತ್ತಾನೆ. ಧರ್ಮ ಸೇತು ಧರ್ಮ ರಕ್ಷಕ. ಅನುವಾದ: ಆದ್ದರಿಂದ ಶ್ರೀಕೃಷ್ಣ ಚೈತನ್ಯರ ಅವತಾರಕ್ಕೆ ಪ್ರಧಾನ ಕಾರಣ ಅದ್ವೈತ ಆಚಾರ್ಯರ ಅವಿರತ ಭಕ್ತಿಯುತ ಪ್ರಾರ್ಥನೆ. ಭಗವಂತನು ಧರ್ಮ ರಕ್ಷಕನಾದ್ದರಿಂದ ತನ್ನ ಭಕ್ತನ ಆಸೆಯ ಮೇರೆಗೆ ಆವಿರ್ಭವಿಸುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಈ ಶ್ಲೋಕದಲ್ಲಿ ಈ ಅನುವಾದದಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಕೊಟ್ಟಿದ್ದಾರೆ. ಏನಂತ ಹೇಳಿ, ಶ್ರೀ ಚೈತನ್ಯ ಮಹಾಪ್ರಭುಗಳ ಅವತಾರಕ್ಕೆ ಪ್ರಧಾನವಾದ ಕಾರಣವನ್ನ ಇಲ್ಲಿ ಹೇಳ್ತಾರೆ. ಭಕ್ತನ ಇಚ್ಛೆಯೇ ಭಗವಂತನ ಅವತಾರಕ್ಕೆ ಮುಖ್ಯ ಕಾರಣ ಅಂತ ಹೇಳಿ. ಸಾಮಾನ್ಯವಾಗಿ ಭಗವಂತ ಧರ್ಮ ಸಂಸ್ಥಾನಿಕನಿಗಾಗಿ ಅವತರಿಸ್ತಾನೆ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೇವೆ. ಆದ್ರೆ ಚೈತನ್ಯ ಮಹಾಪ್ರಭುಗಳ ಅವತಾರ ಒಂದು ವಿಶಿಷ್ಟವಾಗಿದೆ ಅಂತ ಹೇಳಿ. ಅವರು ಭಕ್ತನ ಹುಂಕಾರಕ್ಕೆ ಓಕೊಟ್ಟು ಬಂದಿರುವಂತದ್ದು ಒಂದು ಪ್ರತ್ಯಕ್ಷರಾದರು ಅಂತ ಹೇಳಿ. ಈ ಅದ್ವೈತ ಆಚಾರ್ಯರು ಆ ಸಮಯದಲ್ಲಿ
ಈಗಾಗಲೇ ಹೇಳಿರೋ ಹಾಗೆ ಭಕ್ತಿಹೀನತೆ ಇತ್ತು, ಮಾಯವಾದದ ಮಾಯವಾದ ಹೆಚ್ಚಾಗಿ ಬೆಳೀತಾ ಇತ್ತು. ಸೊ ಇದನ್ನ ಕಂಡು ಅವ್ರೇನೋ ಭಗವಂತನನ್ನ ಕೂಗಿದ್ರು. ಹಾಗಾಗಿ ಇದಕ್ಕೆ ಏನಂತ ಕರೀತಾರೆ, ಭಕ್ತನ ಇಚ್ಛೆ ಅಂತೆ. ಭಗವಂತ ಬರ್ಬೇಕು ಇವ್ರ ಸಲುವಾಗಿ ಅಂತ. ಅಲ್ಲಿ ಸ್ವಾರ್ಥ ಭಾವ ಇರ್ಲಿಲ್ಲ, ನಿಷ್ಕಾಮ ಭಾವವನ್ನ ನಾವು ಕಾಣ್ತೇವೆ. ಅಂದ್ರೆ ಭಕ್ತನ ಇಚ್ಛೆ ಇಲ್ಲಿ ವ್ಯಕ್ತಪಡುತ್ತೆ. ಮತ್ತೆ ಇನ್ನೊಂದು ಇಲ್ಲಿ ಪದವನ್ನ ಕೊಟ್ಟಿದ್ದಾರೆ, ಧರ್ಮ ಸೇತು ಅಂತ ಹೇಳಿ. ಭಕ್ತಿರ ಇಚ್ಛಾಯ ಅವತಾರಿ ಧರ್ಮ ಸೇತು. ಭಗವಂತ ಧರ್ಮ ಸೇತು ಅಂತ ಹೇಳ್ತಾರೆ. ಧರ್ಮ ಸೇತು ಅಂದ್ರೆ ಧರ್ಮವನ್ನ ಕಾಪಾಡುವಂತ ಸೇತುವೆ. ಆದ್ರೆ ಈ ಶ್ಲೋಕ ಹೇಳೋದೇನು ಅಂದ್ರೆ, ಈ ಶ್ಲೋಕದಲ್ಲಿ ಏನ್ ತಿಳಿಸುತ್ತೆ ಅಂದ್ರೆ, ಆ ಧರ್ಮ ರಕ್ಷಕ, ಧರ್ಮವನ್ನ ರಕ್ಷಿಸುವವನು ಯಾರು? ಭಗವಂತ. ಧರ್ಮ ರಕ್ಷಕನು ಕೂಡ ತನ್ನ ಭಕ್ತನ ಇಚ್ಛೆ ನೋಡಿ ಇಚ್ಛೆಗೆ ಬಂಧಿತನಾದ ಅಂತ ಹೇಳ್ತಾರೆ. ಆ ಧರ್ಮ ಸೇತು ಕಟ್ಟುವವನೇ, ಕಾಪಾಡುವವನೇ, ಧರ್ಮ ರಕ್ಷಕನೇ ಭಕ್ತನ ಇಚ್ಛೆಗೆ ಬಂಧಿತನಾಗ್ತಾನೆ. ಪರಿತ್ರಾಣನೇ ಸಾಧುನಾ ವಿನಾಶಾಯ ಚ ದುಷ್ಕೃತಾಂ. ಸಾಧುಗಳನ್ನ ರಕ್ಷಿಸ್ಲಿಕ್ಕೆ, ದುಷ್ಟರನ್ನ ನಾಶ ಮಾಡ್ಲಿಕ್ಕೆ ಬಂದೇ ಬರ್ತೇನೆ ನಾನು ಅಂತ ಇಲ್ಲಿ ಹೇಳ್ತಾರೆ. ಆದ್ರೆ ಚೈತನ್ಯ ಅವತಾರಗಳಲ್ಲಿ ನೋಡಿದಾಗ ಸಾಧುಗಳ ರಕ್ಷಣೆ ಅಂದ್ರೆ ಏನು? ನಾಮ ಸಂಕೀರ್ತನೆಯ ಮೂಲಕ ಎಲ್ಲರ ಉದ್ಧಾರ. ಸಾಧುಗಳ ರಕ್ಷಣೆ ಅಲ್ಲಿ ದುಷ್ಟರನ್ನ ನಾಶ ಮಾಡ್ಲಿಕ್ಕೆ, ಸಜ್ಜನರನ್ನ ಅಂತ ಹೇಳಿದ್ರಲ್ಲಿ ನೋಡಿ, ಸಜ್ಜನರನ್ನ ಒಳ್ಳೆ ಜನರನ್ನ ಮಾತ್ರ ರಕ್ಷಿಸ್ಲಿಕ್ಕೆ ಬರ್ತೀನಿ ಅಂತ ಹೇಳಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಚೈತನ್ಯ ಅವತಾರದಲ್ಲಿ. ಏನು ಒಂದು ವಿಶಿಷ್ಟತೆ ಇದೆ ಅಂದ್ರೆ, ಸಾಧುಗಳ ರಕ್ಷಣೆ ಅಂದ್ರೆ ಇಲ್ಲಿ ಎಲ್ಲ ನಾಮ ಸಂಕೀರ್ತನೆಯ ಮೂಲಕ ಎಲ್ಲರ ಉದ್ಧಾರ ಮಾಡುವಂತದ್ದು ಅಂತ ಹೇಳಿ ನೋಡ್ರಿ. ಎಲ್ಲರ ಉದ್ಧಾರವನ್ನ ಮಾಡ್ಲಿಕ್ಕೆ ಅಲ್ಲಿ ಬಂದಂತವ್ರು ಅಂತ. ಭಾಗವತದಲ್ಲಿ ಅಹಂ ಭಕ್ತ ಪರಾಧೀನು ಅಂತ ಹೇಳ್ತಾರೆ. ನಾನು ನನ್ನ ಭಕ್ತನ ಒಂದು ಪ್ರೀತಿಗೆ ಅಧೀನನಾಗಿದ್ದೇನೆ ಅಂತ ಇಲ್ಲಿ ಹೇಳ್ತಾರೆ. ಹಾಗಾಗಿ ಅವನು ಆ ಭಕ್ತನ ಒಂದು ಓಂಕಾರದಿಂದ ಬಂದ ಅಂತ ಹೇಳಿ. ಇದರಿಂದ ಏನ್ ಅರ್ಥ ಆಗುತ್ತೆ ನಮ್ಗೆ ಅಂದ್ರೆ, ಒಂದು ಭಕ್ತನ ಇಚ್ಛೆ ಇದ್ದಾಗ ಅದ್ರ ಫಲ ಏನಾಗುತ್ತೆ? ಅದ್ರ ಒಂದು ಫಲ ಭಗವಂತನ ಅವತಾರ. ಅದೇ ಚೈತನ್ಯ ಮಹಾಪ್ರಭುಗಳ ಅವತಾರವನ್ನ ನಾವು ನೋಡ್ತೇವೆ. ಮತ್ತೆ ಭಗವಂತ ಸ್ವತಃ ಧರ್ಮ ರಕ್ಷಕನಾದ್ರೂ ಕೂಡ ಭಕ್ತನ ಒಂದು ಪ್ರೀತಿಗಾಗಿ ಧರ್ಮದ ಸೇತುವೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಅವನು ಬರ್ತಾನೆ. ಮತ್ತೆ ಒಂದು ಭಕ್ತಿಯ ಶಕ್ತಿಯಿಂದ ಭಗವಂತನ ಅವತಾರ ಕೂಡ ಕಾರಣ ಆಗ್ಬಹುದು. ನಮ್ಗೆ ಏನ್ ಒಂದು ಮೆಸೇಜ್ ಸಿಗುತ್ತೆ? ಒಂದು ಶುದ್ಧ ಭಕ್ತಿಯ ಮಹಿಮೆ ಹೇಗಿರುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಶುದ್ಧ ಭಕ್ತಿ ಮಹಿಮೆ ತಿಳಿಸುತ್ತೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀ ಚೈತನ್ಯ ಚರಿತಾಮೃತ ಅಧ್ಯಾಯ 3 111ನೇ ಶ್ಲೋಕ. ತ್ವಂ ಭಕ್ತಿ ಯೋಗ ಪರಿಭಾವಿತ ಹೃತ್ಸರೋಜ ಅಸ್ಸೇ ಶ್ರುತೇಕ್ಷಿತ ಪಥೋ ನನುನಾಥ ಪುಂಸಾಂ ಯದ್ಯದ್ಧಿಯಾತ ಉರುಗಾಯ ವಿಭಾವಯಂತಿ ತತ್ತದ್ವಪುಃ ಪ್ರಣಯಸೇ ಸದನುಗ್ರಹಾಯ. ಭಕ್ತಿಯೋಗ ಪರಿಭಾವಿತ ಶ್ರುತೇಕ್ಷಿತ ಪಥೋ ಯದ್ಧಿಯಾತ ಉತ್ಕಾಯ ವಿಭಾವಯಂತಿ ತತ್ತದ್ವಪುಃ ಪ್ರಣಯಸೇ ಸದನುಗ್ರಹಾಯ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ, ಮಂಜುಳಾ BN ಮಾತಾಜಿ ಶ್ಲೋಕ ಓದಿ. ಹರೇ ಕೃಷ್ಣ ಮಾತಾಜಿ. ತ್ವಭಕ್ತಿ ಯೋಗ ಪರಿಭಾವಿತ ವೃತ್ಸರೋಜ ಅಸ್ಸೇ ಶ್ರುತೇಶಿತ ಪಥೋ ನನುನಾಥ ಪುಂಸಾಂ ಯದ್ಯದ್ಧಿಯಾತ ಉರುಗಾಯ ವಿಭಾವಯಂತಿ ತತ್ತದ್ವಪು ಪ್ರಣಯಸೇ ಸದ್ ಅನುಗ್ರಹಾಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅನುವಾದ ಹೋದ್ಲಾ ಮಾತಾಜಿ? ಅನುವಾದ ಅಲ್ಲ, ಶ್ಲೋಕ ಓದಿ. ತ್ವಂ ಭಕ್ತಿ ಯೋಗ ಪರಿಭಾವಿತ ಹೃತ್ಸರೋಜ ಅಸ್ಸೇ ಶ್ರುತೇಕ್ಷಿತ ಪಥೋ ನನುನಾಥ ಪುಂಸಾಂ ಯದ್ಯದ್ಧಿಯಾಥ ಉರುಗಾಯ ವಿಭಾವಯಂತಿ ತತ್ತದ್ವಪುಂ ಪ್ರಣಯಸೇ ಸದ್ ಅನುಗ್ರಹಾಯ. ಎಜ್ಜಿ ಪ್ರಭಾವತಿ ಮಾತಾಜಿ ಓದಿ ಶ್ಲೋಕ. ಓದ್ತೀನಿ ಮಾತಾಜಿ. ಶ್ಲೋಕ 111. ತ್ವಂ ಭಕ್ತಿ ಯೋಗ ಪರಿಭಾವಿತ ಹೃತ್ಸರೋಜ ಅಸ್ಸೇ ಶ್ರುತೇಕ್ಷಿತ ಪಥೋ ನನುನಾಥ ಪುಂಸಾನ್ ಯದ್ಯದ್ಧಿಯಾತ ಉರುಗಾಯ ವಿಭಾವಯಂತಿ ತತ್ತದ್ವಪುಃ ಪ್ರಣಯಸೇ ಸದ್ ಅನುಗ್ರಹಾಯ. ಅರ್ಥ:
ತ್ವಂ ನೀನು ಭಕ್ತಿಯೋಗ ಭಕ್ತಿ ಸೇವೆಯಿಂದ ಪರಿಭಾವಿತ ಪೂರ್ಣ ತುಂಬಿದೀಯ ಹೃದಯದ ಸರೋಜೆ ಕಮಲದ ಮೇಲೆ ಅಸ್ಸೆ ನಲಸು ಶ್ರುತ ಕೇಳಿದ ಈಕ್ಷಿತ ಕಂಡ ಪಥೋ ಯಾರ ಮಾರ್ಗ ನನು ನಿಶ್ಚಯವಾಗಿ ನಾಥ ಓ ಪ್ರಭು ಪುಂಸಾನ್ ಭಕ್ತರಿಂದ ಏನೇ ಆಗಲಿ ದಿಯ ಮನಸ್ಸಿನಿಂದ ತೇ ಅವರು ಉರುಗಾಯ ಉತ್ಕೃಷ್ಟ ವಿಧಾನಗಳಲ್ಲಿ ವೈಭವಯುತನಾಗಿರುವ ಪ್ರಭುವೆ ವಿಭಾವಯಂತಿ ಅದನ್ನು ಕುರಿತೇ ಧ್ಯಾನಿಸುತ್ತಾ ತತ್ತತ್ ಅದು ಒಪ್ಪು ಸ್ವರೂಪ ಪ್ರಣಯಸೆ ನೀನು ಪ್ರಕಟವಾಗು ಸತ್ ನಿನ್ನ ಭಕ್ತರಿಗೆ ಅನುಗ್ರಹಿಸಲೋಸುಗ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ: ಓ ನನ್ನ ಪ್ರಭುವೆ, ಯಾವಾಗಲೂ ನೀನು ನಿನ್ನ ಭಕ್ತರ ದೃಷ್ಟಿ, ನೋಟ ಹಾಗೂ ಆಲಿಸುವಿಕೆಯಲ್ಲಿ ನೆಲೆಸುತ್ತೀಯೇ. ಭಕ್ತಿ ಸೇವೆಯಿಂದ ಪರಿಶುದ್ಧ ಆಗಿರುವ ಅವರ ಕಮಲದಂತಹ ಹೃದಯದಲ್ಲಿಯೂ ನೆಲೆಸುವಂತವನಾಗು. ಸ್ತೋತ್ರ ಸ್ತುತಿ ಪ್ರಾರ್ಥನೆಗಳಿಂದ ವೈಭವೋಪೇತನಾಗಿರುವ ಪ್ರಭುವೆ, ನಿನ್ನನ್ನು ಸ್ವಾಗತಿಸುವ ಶಾಶ್ವತ ಸ್ವರೂಪಗಳಲ್ಲಿ ನೀನೇ ಪ್ರಕಟಗೊಳ್ಳುತ್ತಾ ನಿನ್ನ ಭಕ್ತರಿಗೆ ವಿಶೇಷ ಅನುಗ್ರಹ ತೋರು. ಹರೇ ಕೃಷ್ಣ. ಒಂದು ನಿಮಿಷ ಉಂಟು ಮತ್ತೆ ಭಾವಾರ್ಥ ಓದ್ತೀನಿ. ಭಾವಾರ್ಥ: ಈ ಶ್ಲೋಕವು ಶ್ರೀಮದ್ ಭಾಗವತ ಗ್ರಂಥದಿಂದ 3ನೇ ಶ್ಲೋಕ 9-11 ತೆಗೆದುಕೊಂಡಿದ್ದಾಗಿದೆ. ಬ್ರಹ್ಮದೇವನು ಪರಮ ಪ್ರಭುವಾದ ಶ್ರೀಕೃಷ್ಣನನ್ನು ಪ್ರಾರ್ಥಿಸುತ್ತಾ ಸೃಷ್ಟಿ ಕಾರ್ಯದಲ್ಲಿ ಪ್ರಭುವಿನ ಹಾರೈಕೆಗಳನ್ನು ಕೋರುವ ಸ್ತೋತ್ರವಿದು. ಪರಮ ಪ್ರಭುವಿನ ಕುರಿತಾದ ತಿಳುವಳಿಕೆಯನ್ನು ವೇದ ಧರ್ಮ ಗ್ರಂಥಗಳ ವಿವರಣೆಯಿಂದ ತಿಳಿದುಕೊಳ್ಳಬಹುದು. ಉದಾಹರಣೆಗೆ ಬ್ರಹ್ಮ ಸಂಹಿತೆ 5.29 ಪ್ರಭು ಶ್ರೀಕೃಷ್ಣನ ದಿವ್ಯ ನೆಲೆಯನ್ನು ವಿವರಿಸುತ್ತಾ ಚಿಂತಾಮಣಿ ಸ್ಪರ್ಶಶಿಲೆಯಿಂದ ಮಾಡಿರುವಂತ ಆ ದಿವ್ಯ ಲೋಕದಲ್ಲಿ ಪ್ರಭುವು ಒಬ್ಬ ಗೋವುಳಿಗ ಹುಡುಗನಾಗಿ ಸಾವಿರಾರು ಅದೃಷ್ಟ ದೇವತೆಗಳಿಂದ ಸೇವಿಸಲ್ಪಡುತ್ತಿರುವನೆಂಬುದಾಗಿ ವರ್ಣಿಸುತ್ತದೆ. ಮಾಯಾವಾದಿಗಳು ಭಾವಿಸುವುದೇನೆಂದರೆ ಭಕ್ತರು ಕೃಷ್ಣನ ರೂಪವನ್ನು ಕಲ್ಪಿಸಿಕೊಂಡಿದ್ದಾರೆ. ಆದರೆ ಪ್ರಮಾಣವಾದ ವೇದ ಧರ್ಮ ಗ್ರಂಥಗಳು ಕೃಷ್ಣ ಹಾಗೂ ಅವನ ವಿವಿಧ ಅಲೌಕಿಕ ರೂಪಗಳನ್ನು ಯಥಾವತ್ತಾಗಿ ವಿವರಿಸಿವೆ. ಶ್ರುತೇಕ್ಷಿತ ಪಥಃ ಎಂಬ ಪದಪುಂಜದಲ್ಲಿ ಬಂದಿರುವ ಶ್ರುತ ಪದವು ವೇದಗಳಿಗೆ ಸಂಬಂಧಿಸಿದ್ದಾಗಿದೆ. ಈಕ್ಷಿತ ಪದವು ವೇದ ಗ್ರಂಥಗಳ ಸರಿಯಾದ ಅಧ್ಯಯನದಿಂದ ಪರಮ ಪುರುಷನನ್ನು ಅರಿಯುವ ಪಥವನ್ನು ಸೂಚಿಸುತ್ತದೆ. ಯಾರೂ ಭಗವಂತ ಅಥವಾ ಅವನ ರೂಪದ ಬಗ್ಗೆ ಏನನ್ನೋ ಕಲ್ಪಿಸುವುದಾಗುವುದಿಲ್ಲ. ಯಾರು ಜ್ಞಾನೋದಯವನ್ನು ಸ್ವೀಕರಿಸುವರೋ ಅವರು ಅಂತಹ ಕಲ್ಪನೆಯನ್ನು ಒಪ್ಪುವುದಿಲ್ಲ. ಇಲ್ಲಿ ಬ್ರಹ್ಮದೇವನು ತಿಳಿಸುವುದಿದು. ವೇದ ಪಾಠಗಳನ್ನು ಸೂಕ್ತ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವ ಹಾದಿಯ ಮೂಲಕ ಪ್ರಭು ಕೃಷ್ಣನನ್ನು ಅರಿಯಬಹುದು. ರೂಪ, ಹೆಸರು, ಗುಣವಿಶೇಷಗಳು, ಲೀಲಾ ವಿನೋದಗಳು ಹಾಗೂ ಭಗವಂತನ ವಿವಿಧ ಸಲಕರಣೆಗಳಿಂದ ಯಾರೇ ಆಗಲಿ ದೇವರೆಡೆಗೆ ಆಕರ್ಷಿತನಾದನೆಂದರೆ ಅವರು ಭಕ್ತಿಯುತ ಸೇವೆಯನ್ನು ನಡೆಸಲು ಸಾಧ್ಯ. ಹಾಗೂ ಭಗವಂತನ ರೂಪವು ಆತನ ಹೃದಯದಲ್ಲಿ ಅಚ್ಚೊತ್ತುತ್ತದೆ, ಅಲ್ಲಿಯೇ ದಿವ್ಯವಾಗಿ ಉಳಿಯುತ್ತದೆ. ಒಬ್ಬ ಭಕ್ತನು ದೇವರೆಡೆಗೆ ಅದು ಸ್ವಲ್ಪ ಎಲ್ಲ ಮೇಲೆ ಬಂತು. ಇಲ್ಲಿ ನೋಡಿ, ಒಬ್ಬ ಭಕ್ತನು ದೇವರೆಡೆಗೆ ಅಲೌಕಿಕ ಪ್ರೇಮವನ್ನು ಬೆಳೆಸಿಕೊಳ್ಳದೆ ಆತನ ಹೃತ್ಕಮಲದಲ್ಲಿ ಸದಾ ಭಗವತ್ ಚಿಂತನೆ ನಡೆಸಲು ಆತನಿಗೆ ಸಾಧ್ಯವಾಗುವುದಿಲ್ಲ. ಅಂಥ ನಿರಂತರ ಭಗವತ್ ಚಿಂತನವು ಯೋಗ ವಿಧಾನದ ಶ್ರೇಷ್ಠ ಮಟ್ಟದ ಪರಿಪೂರ್ಣತೆ. ಅದನ್ನೇ ಭಗವದ್ಗೀತೆಯ 6ನೇ ಅಧ್ಯಾಯ 47ನೇ ಶ್ಲೋಕದಲ್ಲಿ ಸೃಷ್ಟೀಕರಿಸುತ್ತದೆ. ಯಾರೇ ಆಗಲಿ ಅಂತಹ ಭಗವತ್ ಚಿಂತನೆಯಲ್ಲಿ ತನ್ಮಯನಾದರೆ ಆತ ಎಲ್ಲ ಯೋಗಿಗಳಿಗಿಂತಲೂ ಅತಿ ಶ್ರೇಷ್ಠ. ಅಂತಹ ದಿವ್ಯ ತನ್ಮಯತೆಯೇ ಸಮಾಧಿ. ಸದಾ ಪರಮ ಪ್ರಭು ಚಿಂತನೆಯಲ್ಲಿರುವ ಶುದ್ಧ ಭಕ್ತನು ದೇವರನ್ನು ಕಾಣಲು ಅರ್ಹನಾದವನು.
ಯಾರೇ ಆಗಲಿ ದಿವ್ಯನಾಗಿ ಉನ್ನತಿ ಪಡೆಯದೆಯೇ ಉರುಗಾಯದ ಬಗ್ಗೆ ಆತನು ಮಾತನಾಡಲು ಸಾಧ್ಯವಿಲ್ಲ. ಉರುಗಾಯ ಉತ್ಕೃಷ್ಟವಾದ ಪ್ರಾರ್ಥನೆಗಳಿಂದ ಸ್ತುತಿಸಲ್ಪಟ್ಟ ಭಗವಂತನ ಎಂದರ್ಥ. ಪರಮಾತ್ಮನು ಅಸಂಖ್ಯಾತ ರೂಪಗಳುಳ್ಳವನು. ಬ್ರಹ್ಮ ಸಂಹಿತೆಯು ಇದನ್ನು ದೃಢಪಡಿಸುತ್ತದೆ. ಅದ್ವೈತಂ ಅಚ್ಯುತಂ ಅನಾದಿಂ ಅನಂತ ರೂಪಂ. ಭಗವಂತನು ಅಸಂಖ್ಯಾತ ಸ್ವಾಂಶ ರೂಪಗಳಲ್ಲಿ ತನ್ನನ್ನು ತಾನೇ ವಿಸ್ತರಿಸಿಕೊಳ್ಳುತ್ತಾನೆ. ಭಕ್ತನಾದವನು ಈ ಅಸಂಖ್ಯಾತ ರೂಪಗಳ ಬಗ್ಗೆ ಕೇಳಿಸಿಕೊಂಡು ಪ್ರಭುವಿಗೆ ಅಂಟಿಕೊಂಡವನಾಗಿ ಯಾವಾಗಲೂ ಆತನನ್ನೇ ಕುರಿತು ಚಿಂತಿಸುತ್ತಿದ್ದರೆ ಭಗವಂತನು ಆ ಭಕ್ತನಿಗೆ ಆತ ಇಚ್ಛಿಸಿದ ರೂಪದಲ್ಲಿ ಪ್ರತ್ಯಕ್ಷನಾಗುತ್ತಾನೆ. ಪ್ರಭು ಶ್ರೀ ಕೃಷ್ಣನು ವಿಶೇಷವಾಗಿ ಯಾರ ಹೃದಯದಲ್ಲಿ ಸದಾ ನೆಲೆಸಿರುವನೋ ಅಂತಹ ಪರಿಶುದ್ಧ ಭಕ್ತರೊಡನೆ ತೃಪ್ತನಾಗಿರುತ್ತಾನೆ, ಏಕೆಂದರೆ ಆ ಭಕ್ತರು ಅತ್ಯುನ್ನತ ದಿವ್ಯ ಪ್ರೇಮ ಉಳ್ಳವರು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಈ ಶ್ಲೋಕದಲ್ಲಿ ಇದು ಶ್ರೀಮದ್ ಭಾಗವತದ ಇಲ್ಲಿ ಭಾರತದಲ್ಲಿ ಹೇಳಿದ್ದಾರೆ. 3ನೇ ಸ್ಕಂದದ 9ನೇ ಅಧ್ಯಾಯದ 11ನೇ ಶ್ಲೋಕದಿಂದ ಇದನ್ನ ಆಯ್ಕೊಳ್ಳಾಗಿದೆ ಅಂತ ಹೇಳಿ ಉಲ್ಲೇಖಿಸಲಾಗಿದೆ. ಈ ಶ್ಲೋಕ ನಮ್ಗೆ ಏನ್ ತಿಳಿಸುತ್ತೆ ಅಂದ್ರೆ, ಭಕ್ತ ಮತ್ತೆ ಭಗವಂತ ಅವರಿಬ್ರು ಮಧ್ಯೆ ಏನು ಒಂದು ಸೂಕ್ಷ್ಮವಾದಂತಹ ಒಂದು ಆಂತರಿಕ ಒಂದು ಸಂಬಂಧ ಇರುತ್ತೋ, ಆ ಒಂದು ಹೃದಯ ಸಂಬಂಧ ವ್ಯವಹಾರಗಳು ಅಂತ ಹೇಳ್ತೇವೆ, ಅದನ್ನ ತಿಳಿಸುತ್ತೆ. ಯಾಕಂದ್ರೆ ಈ ಒಂದು ಅಧ್ಯಾಯದಲ್ಲಿ ಇದು 9ನೇ ಅಧ್ಯಾಯದಲ್ಲಿ 3ನೇ ಸ್ಕಂದದ 9ನೇ ಅಧ್ಯಾಯ ಈ ಬ್ರಹ್ಮನ ಪ್ರಾರ್ಥನೆಗೆ ಸಂಬಂಧಪಟ್ಟಿರುವಂತದ್ದು. ಬ್ರಹ್ಮ ಪ್ರಾರ್ಥನೆ ಮಾಡ್ತಾನೆ ಭಗವಂತನಿಗೆ, ಕೇವಲ ತತ್ವಜ್ಞಾನದಿಂದ ಅಲ್ಲ, ಸ್ವತಃ ಅನುಭವದಿಂದ ಹೇಳ್ತಾ ಇರುವಂತದ್ದು. ಶುದ್ಧ ಭಕ್ತಿ ಅನುಭವದಿಂದ ಅವನು ಸ್ತುತಿಸ್ತಾ ಇದ್ದಾನೆ. ಅನುಭವದಿಂದ ಸ್ತುತಿಸೋದು ಮತ್ತೆ ಹಾಗೇನೆ ನಾವು ಹಾಗೆ ಹೇಳುವಂಥದ್ದು ತತ್ವಜ್ಞಾನ. ಭಕ್ತಿಯಿಂದ ಸ್ತುತಿಸುವಂಥದ್ದು ಅದು ಅನುಭವದ ಒಂದು ಸ್ತುತಿ ಅಂತ ಹೇಳಿ ಕರೀತಾರೆ. ಹಾಗಾಗಿ ಭಕ್ತಿ ರಸಾಯನ ಸಿಂಧುನಲ್ಲಿ ಕೂಡ ಕೆಲವೊಂದು ಪ್ರಾರ್ಥನೆಗಳಿದೆ. ಆ ಪ್ರಾರ್ಥನೆಗಳು ಮತ್ತೆ ಇವೆಲ್ಲ ಭಜನೆಗಳು, ವೈಷ್ಣವ ಭಜನೆಗಳಾಗಿರ್ಬೋದು, ದಾಸರ ಪದಗಳಾಗಿರ್ಬೋದು, ಯಾಕೆ ನಾವು ಅವುಗಳನ್ನ ಹೇಳ್ಬೇಕು ಅಂತ ಹೇಳ್ತಾರಂದ್ರೆ, ಅವುಗಳನ್ನ ಅನುಭವಿಸಿ ಬರ್ದಿರುವಂಥದ್ದು, ಹಾಗೆ ಬರ್ದಿರುವಂಥದ್ದಲ್ಲ. ನಾವೆಲ್ಲ ಬರ್ದ್ಬಿಟ್ರೆ ಕವನ ಆಗೋಗ್ಬಿಡುತ್ತೆ, ಅವು ಭಜನೆಗಳಾಗಲ್ಲ. ಯಾಕಂದ್ರೆ ನಾವು ಅನುಭವಿಸಿ ಬರ್ದಿಲ್ಲ ಅದರಲ್ಲಿ. ಹಾಗೆ ಅನುಭವಿಸಿ ಹೇಳುವಂತ ಒಂದು ಪ್ರಾರ್ಥನೆ ಇಲ್ಲಿ ಬ್ರಹ್ಮದೇವರದು ಇದೆ. ಇಲ್ಲಿ ತ್ವಂ ಭಕ್ತಿ ಯೋಗ ಪರಿಭಾವಿತ ಹೃತ್ ಸರೋಜ ಅಂತ ಇದೆ. ಅಂದ್ರೆ ಭಕ್ತಿ ಯೋಗದಿಂದ, ತ್ವಂ ಭಕ್ತಿ ಯೋಗದಿಂದ ಪರಿಭಾವಿತ ಹೃತ್ ಅಂದ್ರೆ ಶುದ್ಧಗೊಂಡ ಭಕ್ತನ ಹೃದಯ ಕಮಲದಲ್ಲಿ ವಾಸಿಸ್ತೇನೆ. ಹೃತ್ ಸರೋಜ ಆಶ್ರೇ ಅಂತ ಇಲ್ಲಿ ಹೇಳ್ತಾರೆ ನೋಡಿ. ಆಸ್ತೆ ಅಂದ್ರೆ ನೆಲೆಸ್ತೇನೆ ಅಂತ ಇಲ್ಲಿ ಭಗವಂತ ಹೇಳ್ತಾ ಇರೋ. ಭಗವಂತ ಬ್ರಹ್ಮದೇವ್ರ ಪ್ರಾರ್ಥನೆ ಮಾಡ್ತಾನೆ, ನೀನು ಭಕ್ತಿ ಯೋಗದಿಂದ ಶುದ್ಧಗೊಂಡಂತಹ ಭಕ್ತನ ಹೃದಯ ಕಮಲದಲ್ಲಿ ನೀನು ವಾಸಿಸ್ತೀಯ ಅಂತ ಹೇಳಿ. ನೋಡಿ, ಭಗವಂತ ವಾಸಿಸಿದ್ರು ಕೂಡ ಹಾಗೆ ಆ ಹೃದಯ ಎದುರು ಇಲ್ಲ, ಅಲ್ಲಿ ಹೃದಯ ಕಮಲ ಆಗಿರುತ್ತೆ. ಯಾಕಂದ್ರೆ ಭಗವಂತ ಕಮಲದಲ್ಲಿ ಮಾತ್ರ ವಾಸ ಮಾಡೋದು. ಆ ಭಕ್ತನ ಹೃದಯ ಏನ್ ಮಾಡ್ಕೊಳ್ಬೇಕು, ಕಮಲವನ್ನಾಗಿ ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳ್ತಾರೆ ನೋಡಿ. ಸೊ ಇದು ಅತ್ಯಂತ ಮಹತ್ವದ ತತ್ವ. ಭಗವಂತ ಈ ಕೇವಲ ಈ ವೈಕುಂಠ ಲೋಕದಲ್ಲಾಗ್ಲಿ ಅಥವಾ ಈ ಗೋಲೋಕ ವೃಂದಾವನದಲ್ಲಿ ಇದ್ದಾನೆ ಅಂತ ನಾವು ಕೇಳಿದ್ದೇವೆ. ಅಲ್ಲಷ್ಟೇ ಅಲ್ಲ, ಭಕ್ತನ ಹೃದಯದಲ್ಲೇನೂ ಕೂಡ ಭಗವಂತ ಅವನ ಒಂದು ಹೃದಯ ಕಮಲದಲ್ಲಿ ನೆಲೆಸಿರ್ತಾನೆ ಅನ್ನೋದು ನಮ್ಗೆ ಈ ಶ್ಲೋಕದಿಂದ ಗೊತ್ತಾಗುತ್ತೆ. ಮತ್ತೆ ಭಕ್ತ ಕಣ್ಣುಗಳಿಂದ ಕೇವಲ ನೋಡೋದಷ್ಟೇ ಅಲ್ಲ, ಇಲ್ಲಿ ಎರಡು ವಿಷಯಗಳನ್ನ ತುಂಬಾನೇ ಸೂಕ್ಷ್ಮವಾಗಿ ಹೇಳ್ತಾರೆ. ಈ ಒಂದು ಭಕ್ತಿ ಯೋಗದ ತತ್ವ ಆಯ್ತು. ಇದು ಭಕ್ತಿ ಯೋಗ ಅಂದ್ರೆ ಏನು ಅಂತ ಮೊದಲೇ ಚರಣ ಹೇಳುತ್ತೆ. ಓಕೆ. ಇದು ಭಗವಂತನನ್ನ ಧ್ಯಾನಿಸ್ಲಿಕ್ಕೆ ಶುದ್ಧ ಏಕೈಕ ಮಾರ್ಗ ಯಾವುದೇ ಭಕ್ತಿ ಯೋಗ ಅಂತ ಹೇಳಿ ಗೊತ್ತಾಯ್ತು. ಕೇವಲ ಬಾಹ್ಯವಾಗಿರುವಂತಹ ಆಚರಣೆ ಅಲ್ಲ, ಆಂತರಿಕವಾಗಿರುವಂತಹ ಒಂದು ಪ್ರೇಮ ಅನ್ನೋದು ಗೊತ್ತಾಯ್ತು. ಇಲ್ಲಿ ಎರಡನೇ ಇದರಲ್ಲಿ 2 ಪದಗಳಿದೆ ನೋಡಿ. ಎಲ್ಲಿ ಆಸೆ ಶ್ರುತೇಕ್ಷಿತ ನೋಡಿ. ಆಸೆ ಆದ್ಮೇಲೆ ಶ್ರುತೇಕ್ಷಿತ 2ನೇ ಚರಣದಲ್ಲಿ ಶ್ರುತೇಕ್ಷಿತ ಅಂತ ಇದೆ. ಬಿಡಿಸಿದಾಗ ಶ್ರುತ ಈಕ್ಷಿತ ಅಂತ ಹೇಳಿ ಆಗುತ್ತೆ. ಸೊ 2 ಮಾರ್ಗಗಳನ್ನ ಹೇಳ್ತಾರೆ, ಜ್ಞಾನದ 2 ಮಾರ್ಗಗಳು ನೋಡಿ. ಈಗ ಫಸ್ಟ್ ಹೇಳಿದ್ರು ಭಕ್ತಿ ಯೋಗದ ಹೇಳಿದ್ರು ಫಸ್ಟ್ ಚರಣದಲ್ಲಿ. ಈಗ ಹೇಳ್ತಾ ಇರುವಂತದ್ದು ಜ್ಞಾನದ ಕುರಿತಾಗಿ. ನೀವು ನೋಡಿ ಯಾಕೆ ಇದನ್ನ ಹೇಳ್ತಾ ಇರೋದು ಅನ್ನೋದು. ಈ 2 ಮಾರ್ಗಗಳು ಅಂದ್ರೆ ಈ ಜ್ಞಾನದ 2 ಮಾರ್ಗಗಳು ಯಾವುದು? ಶ್ರುತ ಮತ್ತೆ ಈಕ್ಷತೆ. ಶ್ರುತ ಅಂದ್ರೆ ಏನು? ಶ್ರುತಿ. ನಾವು ಏನು ಶ್ರುತಿ ಮಾಡ್ತೀವೋ ಅದೆಲ್ಲ
ವೈದಿಕ ಶಾಸ್ತ್ರದಿಂದ ಬಂದಿರುವಂಥದ್ದು, ವೇದ ಗ್ರಂಥಗಳಿಂದ ಬಂದಂಥದ್ದು, ವೇದ, ಉಪನಿಷತ್ತು, ಭಾಗವತದಂತ ಗ್ರಂಥಗಳ ಮೂಲಕ ಏನು ನಾವು ತಗೊಳ್ಳುವಂತ ಜ್ಞಾನ, ಶಾಸ್ತ್ರೀಯ ಜ್ಞಾನ ಅಥವಾ ಅದ್ರ ಮೂಲಕ ತಾರ್ಕಿಕವಾದಂತಹ ಜ್ಞಾನ ಅಂತ ಹೇಳ್ಬೋದು. ಶ್ರುತಿ ಮತ್ತೆ ಈಕ್ಷಿತ ಅಂತ ಕರೀತಾರೆ. ಈಕ್ಷಿತ ಅಂತಂದ್ರೆ ಇಲ್ಲಿ ಕಂಡು ಅಂತಂದ್ರೆ ಕೇವಲ ರೂಪ ನೋಡೋದಲ್ಲ, ನೋಡೋದು ಹೇಳ್ತಾ ಇರೋದಿಲ್ಲ, ನೋಡೋದಕ್ಕೂ ದರ್ಶನಕ್ಕೂ ತುಂಬಾ ವ್ಯತ್ಯಾಸ ಇದೆ. ಭಕ್ತರ ದರ್ಶನ ಬೇರೆ ಆಗಿರುತ್ತೆ ಅಂತ ಹೇಳ್ತಾರೆ. ಈಕ್ಷಿತ ಹೇಗೆ ನೋಡ್ತಾನೆ ಭಕ್ತ? ಶ್ರದ್ಧೆಯಿಂದ ಭಗವಂತನನ್ನ ದರ್ಶನ ಮಾಡ್ತಾನೆ. ಸೊ ಇದು ಒಂದು ಶ್ರದ್ಧೆಯಿಂದ ದರ್ಶನ ಯಾವಾಗ ಮಾಡ್ತಾನೋ ಭಗವಂತ ಸ್ವತಃ ಅಲ್ಲಿ ಕಾಣಿಸ್ತಾ ಇರ್ತಾನೆ, ಅದೇ ಒಂದು ದರ್ಶನ. ಹಾಗಾದ್ರೆ ಇದು ಏನಂತ ಕರ್ಕೊಳ್ಳುತ್ತೆ? ಭಕ್ತರ ಒಂದು ಅನುಭವ, ಭಕ್ತರ ಒಂದು ದೃಷ್ಟಾಂತ ಇದು. ಹೀಗೆ ಎರಡನ್ನ ನೋಡಿದಾಗ, ಮೇಲಿನ ಒಂದು ಚರಣ, ಎರಡನೇ ಚರಣ ನೋಡಿದಾಗ ಭಕ್ತಿ ಮತ್ತೆ ಜ್ಞಾನ ಪರಸ್ಪರ ಪೂರಕ ಅಂತ ಹೇಳ್ತಾರೆ. ಯಾಕೆ ಪೂರಕವಾಗಿ ಯಾಕಿದೆ? ಅದಕ್ಕಾಗಿ ಭಗವದ್ಗೀತೆಯಲ್ಲೂ ಭಗವಂತ ಹೇಳ್ತಾನೆ ನೋಡಿ, ಭಕ್ತಿ ಆದ್ಮೇಲೆ ಮತ್ತೆ ಜ್ಞಾನ ಕೊಡ್ತಾನೆ. ಯಾಕೆ ಬೇಕು ಜ್ಞಾನ ಅಂದ್ರೆ, ಶಾಸ್ತ್ರ ಜ್ಞಾನವಿಲ್ಲದಂತಹ ಭಕ್ತಿ ಕುರುಡು ಅಂತ ಹೇಳ್ತಾರೆ. ಶಾಸ್ತ್ರ ಜ್ಞಾನ ನಮ್ಗೆ ಇಲ್ಲದೆ ಇದ್ರೆ ಆ ಭಕ್ತಿ ಕುರುಡು. ಆದ್ರೆ ಭಕ್ತಿ ಇಲ್ಲದ ಜ್ಞಾನ ನಿರ್ಜೀವ ಅಂತ ಕೂಡ ಹೇಳ್ತಾರೆ. ಭಕ್ತಿ ಇಲ್ಲ ಆದ್ರೆ ನಮ್ಗೆ ಜ್ಞಾನ ಇದೆ, ಭೌತಿಕವಾದಂಥದ್ದು ಈಗೆಲ್ಲ ಇದೆಯಲ್ಲ, ಅದು ನಿರ್ಜೀವ ಅಂತ ಹೇಳ್ತಾರೆ. ಅದು ಕೂಡ ಜ್ಞಾನ ಬೇಕು ಅಂತ. ಹೀಗೆ ಈ ಜ್ಞಾನದ ಎರಡು ಮಾರ್ಗಗಳ ಕುರಿತಾಗಿ ಇಲ್ಲಿ ಶ್ರುತೆ ಮತ್ತೆ ಈಕ್ಷತೆ ಕುರಿತಾಗಿ ಹೇಳ್ತಾರೆ. ಶ್ರುತೇಕ್ಷಿತ ಪಥ ಅಂತ ಹೇಳ್ತಾರೆ. ಮಾರ್ಗ, ಪಥ ಅಂದ್ರೆ ಮಾರ್ಗ. ಮತ್ತೆ ಇದ್ರಲ್ಲಿ ಯದ್ಯದ್ ದಿಯಾತ್ ಉರಗಾಯ ವಿಭಾವಯಂತಿ. ಯದ್ಯದ್ ಮುಂದಿಂದು ಒಂದು ಚರಣ ಕೂಡ ಬರುತ್ತೆ, ತದ್ ವಪುಃ ಪ್ರಣಯಸೆ ತತ್ ಅನುಗ್ರಹಾಯ. ಅದು ಕೂಡ ಇಲ್ಲಿ ನಾವು ನೋಡ್ಬೋದು. ಭಗವಂತನ ರೂಪ ಭಕ್ತನ ಒಂದು ಕಲ್ಪನೆ. ಅಂದ್ರೆ ಹೇಗೆ ಕಲ್ಪನೆ? ಒಂದು ಮನಸ್ಸಿನಲ್ಲಿರುವಂತಹ ಒಂದು ಕೃತಿ ಅಲ್ಲ ಭಕ್ತ ನಾನು ಅನ್ಕೊಳ್ತೇನೆ, ನಾವು ಇದೇ ಒಂದು ಒಬ್ಬ ನಾಯಕ ಹೀಗೆ ಇದ್ದಾನೆ ಅಂತಂದ್ರೆ ಆ ಒಂದು ರೂಪನೇ ನಮ್ಮ ಮುಂದೆ ಬರುತ್ತೆ. ನಾವು ಭಗವಂತನ ಅಥವಾ ಡ್ರಾ ಮಾಡಿರೋದು ಭಕ್ತ ಹೀಗೆ ಇದ್ದಾನೆ ಅಂತ ಭಕ್ತರು ಕೆಲವರು ಡ್ರಾ ಮಾಡಿರ್ತಾರೆ ಅದೇ ಅಲ್ಲ. ಸೊ ಹೀಗೆ ಒಂದು ಮನಸ್ಸಿನ ಕೃತಿ ಅದು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಭಕ್ತನ ಒಂದು ಕಲ್ಪನೆ ಅಥವಾ ಅವನು ತಾನೇ ಸ್ವತಃ ತೆಗೆದಿರುವಂತಹ ಕಲ್ಪನೆ ಅಲ್ಲ ಇಲ್ಲಿ. ಇದು ಡ್ರಾಯಿಂಗ್ ಅಲ್ಲ ಭಗವಂತನ ಒಂದು ರೂಪ. ಬದಲಾಗಿ ಏನಿದೆ ಅದು ಭಕ್ತನ ಒಂದು ಪ್ರೇಮ ಪೂರ್ವಕವಾಗಿರುವಂತಹ ಅವನ ಒಂದು ಚಿಂತನೆಯ ಪ್ರಕ್ರಿಯೆ ಅಂತ ಹೇಳ್ತಾರೆ. ಅಂದ್ರೆ ಯಾವ್ದು ಚಿಂತನೆಯಲ್ಲಿ ಒಬ್ಬ ಭಕ್ತ ಭಗವಂತನನ್ನ ಭಕ್ತಿ ಮಾಡಿರ್ತಾನೋ ಭಗವಂತ ಸ್ವಯಂ ಆ ರೂಪದಲ್ಲಿ ಪ್ರಕಟವಾಗ್ತಾನೆ. ಯಾವ ರೀತಿ ಹೇಳ್ಬೋದು? ಈಗ ವಿಷ್ಣುವಿನ ರೂಪದಲ್ಲಿ ಧ್ಯಾನ ಮಾಡಿದ್ರೆ ವಿಷ್ಣು ಆಗಿರ್ಬೋದು, ಅನಂತ ರೂಪ, ಈ ವಿಶ್ವರೂಪ ಆ ಒಂದು ರೂಪದಲ್ಲಿ. ಹೀಗೆ ಭಕ್ತ ಅವರವರ ಒಂದು ಆಸೆಗೆ ಅನುಗುಣವಾಗಿ ಆ ಒಂದು ರೂಪವನ್ನ ಇದನ್ ಮಾಡ್ತಾರೆ. ಭಗವಂತ ರೂಪದ ಸ್ವಯಂ ಪ್ರಕಟಣೆ ಏನಿದೆ ಇಲ್ಲಿ ಅಂತ ಹೇಳ್ತಾ ಇರೋದಂದ್ರೆ, ಭಕ್ತರು ಯಾವ ರೀತಿಯಾಗಿ ಭಗವಂತನ ಚಿಂತನೆ ಮಾಡ್ತಾರೋ, ಯಾವ ರೂಪದ ಚಿಂತನೆಯನ್ನು ಮಾಡ್ತಾರೋ ಆ ರೀತಿಯಲ್ಲಿ ಭಗವಂತ ಪ್ರಕಟವಾಗ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ನೋಡಿ, ಉದಾಹರಣೆಗೆ ಇಲ್ಲಿ ಯುದ್ಧ ಭೂಮಿಯಲ್ಲಿ ವಿಶ್ವರೂಪ ದರ್ಶನ ಕೇಳ್ದ, ವಿಶ್ವರೂಪ ದರ್ಶನ ಕೊಟ್ಟ, ಆಮೇಲೆ ಮತ್ತೆ ಚತುರ್ಭುಜ ರೂಪವನ್ನ ತೋರಿಸಿದ, ಆಮೇಲೆ ಮತ್ತೆ ನನಗೆ ನೀನು ದ್ವಿಭುಜ ರೂಪವನ್ನ ತೋರಿಸು ಅಂತ ಹೇಳಿದಾಗ ಮತ್ತೆ ಅವನು ಶ್ರೀಕೃಷ್ಣ ಆಗಿ ಪ್ರಕಟವನ್ನ ಆದ. ಅದನ್ನ ಇಲ್ಲಿ ಹೇಳ್ತಾ ಇರುವಂತದ್ದು. ಆಮೇಲೆ ಇನ್ನೊಂದು ಇಲ್ಲಿ ಭಾವಾರ್ಥದಲ್ಲಿ ಕೊಡ್ತಾ ಇರುವಂತದ್ದು ಮಾಯವಾದದ ಒಂದು ಖಂಡನೆ ಕುರಿತಾಗಿ ಹೇಳ್ತಾರೆ. ಅಂದ್ರೆ ಮಾಯವಾದಿಗಳು ಈ ಕೃಷ್ಣನ ಒಂದು ರೂಪವನ್ನ ಒಂದು ಕೇವಲ ಒಂದು ಕಲ್ಪನೆ ಅಂತ ಹೇಳ್ತಾರೆ. ಆದ್ರೆ ಚೈತನ್ಯ ಚರಿತಾಮೃತ ಪೂರ್ಣವಾಗಿ ಇದನ್ನ ಇಲ್ಲಿವರೆಗೂ ತಿರಸ್ಕಾರ ಮಾಡ್ಕೊಂಡು ಬಂದಿದೆ. ನೋಡ್ತೇವೆ ಭಗವಂತನ ರೂಪ ನಿತ್ಯ, ಅಲೌಕಿಕ, ಮತ್ತೆ ಸ್ವಯಂ ಪ್ರಕಾಶಮಾನವಾಗಿದ್ದು ಅಂತ ಇಲ್ಲಿ ಹೇಳ್ತಾರೆ. ಬ್ರಹ್ಮ ಸಂಹಿತೆಯಲ್ಲಿ ಕೂಡ ಹೇಳಲಾಗಿದೆ. ಹೀಗೆ ಇದರದೊಂದು ವಿಷಯ ಇಲ್ಲಿ ಮಧ್ಯದಲ್ಲಿದೆ. ಮತ್ತೆ ಸಮಾಧಿಯ ಕುರಿತಾಗಿ ಸ್ವಲ್ಪ ಇಲ್ಲಿ ಹೇಳ್ತಾರೆ. ಅಂದ್ರೆ ಒಂದು ಆಧ್ಯಾತ್ಮಿಕ ಅನುಭವದ ಪರಿಪೂರ್ಣತೆ ಏನು ಅಂತಂದ್ರೆ ಅದೇ ಸಮಾಧಿ. ಭಕ್ತಿಯ ಪರಿಪೂರ್ಣತೆ ಕೊನೆಯ ಸ್ಟೇಜ್. ಪ್ರತಿಯೊಂದಕ್ಕೂ ಒಂದು ಹಂತ ಅಂತ ಇರುತ್ತೆ ಭೌತಿಕ ಜಗತ್ತಿನಲ್ಲಿ. ಆ ಭೌತಿಕ ಜಗತ್ತಿನಲ್ಲಿ ಕೊನೆ ಹಂತ ಸಮಾಧಿ. ಇದು ಕೇವಲ ಹೊರಗಡೆ ಮಾಡುವಂತಹ ಧ್ಯಾನ ಅಲ್ಲ, ಪ್ರೇಮದ ಒಂದು ಸಹಜ ಅವಸ್ಥೆ. ಸಹಜವಾಗ್ಬಿಡ್ತೇವೆ ನಾವು ಅವಾಗ, ಸ್ವಾಭಾವಿಕವಾಗಿ ಬಂದ್ಬಿಡುತ್ತೆ ನಮ್ಗೆ. ಈಗೆಲ್ಲ ನಾವೇನ್ ಪ್ರಾಕ್ಟೀಸ್ ಮಾಡ್ತಾ ಇದೀವಲ್ಲ, ಆ ಪ್ರಾಕ್ಟೀಸ್ ಅಭ್ಯಾಸ ಮಾಡೋದು ಗೋಜೆ ಇರಲ್ಲ ಅಲ್ಲಿ, ಸಹಜ ಸ್ಥಿತಿಗೆ ನಾವು ಬಂದ್ಬಿಡ್ತೇವೆ. ಅದನ್ನ ಹೇಳ್ತಾರೆ. ಒಂದ್ ನಿಮಿಷ. ತಪಸ್ಸು ಮಾತಾಡಿ.
ಹರೇ ಕೃಷ್ಣ. ಒಂದ್ ನಿಮಿಷ ಅಂತ ಹೇಳಿ ಹರೇ ಕೃಷ್ಣ, ಹೋಗಿದ್ದೆ. ಕ್ಷಮಿಸಿ, ಒಂದ್ ಅರ್ಜೆಂಟ್ ಇತ್ತು, ಕಾಲ್ ಬಂದಿತ್ತು. ಓಕೆ, ಸೊ ಮಾಯಾವಾದದ ಕುರಿತಾಗಿ ಹೇಳಿದ್ರು, ಮತ್ತೆ ಸಮಾಧಿಯ ಕುರಿತಾಗಿ ಹೇಳಿದ್ರು. ಓಕೆ, ಒಟ್ಟಾರೆ ನಾವು ಈ ಎಂಡಿಗೆ ಇದರಿಂದ ಏನ್ ನಾವು ತಿಳ್ಕೊಬಹುದು ಅಂದ್ರೆ, ಭಕ್ತ ಪ್ರೀತಿಯಿಂದ ಕೃಷ್ಣನ ರೂಪವನ್ನ ಧ್ಯಾನಿಸಿದ್ರೆ ಕೃಷ್ಣನೇ ಆ ರೂಪದಲ್ಲಿ ಭಕ್ತನಿಗೆ ಪ್ರಕಟವಾಗ್ತಾನೆ ಅನ್ನೋದನ್ನ, ಅಂದ್ರೆ ಮೊದಲು ಭಗವಂತ ಭಕ್ತಿಯೋಗದಿಂದ ಶುದ್ಧಗೊಂಡ ಹೃದಯದಲ್ಲಿ ಭಗವಂತ ಹೇಗೆ ವಾಸಿಸ್ತಾನೆ ಅನ್ನೋದನ್ನ ನೋಡಿದ್ವಿ. ಆಮೇಲೆ ಈ ಕೃಷ್ಣ ಜ್ಞಾನಕ್ಕೆ ಇರುವಂತಹ ಮಾರ್ಗ, ಈ ಶಾಸ್ತ್ರ ಶ್ರವಣವೇ ಕೃಷ್ಣ ಮಾರ್ಗಕ್ಕೆ ಇರುವಂತಹ ಜ್ಞಾನ ಅಂತ ಹೇಳ್ತೇವೆ. ಇಲ್ಲಿ ಹೀಗೆ ಭಕ್ತನ ಪ್ರೀತಿಗೆ ಅನುಗುಣವಾಗಿ ಏನ್ ಮಾಡ್ತಾನೆ ಭಗವಂತ, ತನ್ನ ರೂಪವನ್ನ ಪ್ರಕಟಿಸ್ತಾನೆ. ಸೊ ಅದು ಕೇವಲ ಕಲ್ಪನೆ ಅಲ್ಲ, ಶಾಸ್ತ್ರ ಸಿದ್ಧವಾಗಿರುವಂತಹ ಅನುಭವ ಇಲ್ಲಿ ನಾವು ನೋಡಿದ್ವಿ. ಹೀಗೆ ಈ ಚೈತನ್ಯ ಮಹಾಪ್ರಭುಗಳು ಈ ಶ್ರವಣ ಕೀರ್ತನನೇ, ನಾವು ವಿಧವಾದ ಭಕ್ತಿಯನ್ನ ನಾವು ನೋಡ್ತೇವೆ ಹಂತಗಳನ್ನ. ಶ್ರವಣ ಕೀರ್ತನವನ್ನ ಭಕ್ತಿಯ ಒಂದು ಮೂಲ ಅಂತ ಹೇಳಿ ಚೈತನ್ಯ ಮಹಾಪ್ರಭುಗಳು ಬೋಧಿಸಿರೋದು. ಹಾಗಾಗಿ ಮುಖ್ಯವಾಗಿ ಇಂಪಾರ್ಟೆನ್ಸ್ ಇರೋದು ಶ್ರವಣ ಕೀರ್ತನೆಗೆ ಚೈತನ್ಯ ಚರಿತಾಮೃತದಲ್ಲಿ. ಒಂದು ಶ್ಲೋಕಕ್ಕೆ ಹೋಗೋಣ. ಶ್ರೀ ಚೈತನ್ಯ ಚರಿತಾಮೃತ ಅಧ್ಯಾಯ 3 112ನೇ ಶ್ಲೋಕ. ಏ ಶ್ಲೋಕೇರ ಅರ್ಥ ಕಹಿ ಸಂಕ್ಷೇಪೇರ ಸಾರ ಭಕ್ತೇರ ಇಚ್ಛಾಯ ಕೃಷ್ಣೇರ ಸರ್ವ ಅವತಾರ. ಏ ಶ್ಲೋಕೇರ ಅರ್ಥ ಕಹಿ ಸಂಕ್ಷೇಪೇರ ಸಾರ ಭಕ್ತೇರ ಇಚ್ಛಾಯ ಕೃಷ್ಣೇರ ಸರ್ವ ಅವತಾರ. ये श्लोकेर अर्थ कहि संक्षेपेर सार भक्तेर इच्छाय कृष्णेर सर्वावतार. ಕೃಷ್ಣ, ಸಮಯದ ಅವಕಾಶ ಕಡಿಮೆ ಇರುವ ಕಾರಣ ಒಬ್ಬರೇ ಓದಿ ಹೇಳ್ತೇನೆ. ಯಾರದ್ದೇನೆ ಹರಿಣಿ ಕಕ್ಕೇರಿ ಮಾತಾಜಿ ಓದಿ, ಭಾವಾರ್ಥ ಅನುವಾದ ಎಲ್ಲ ಓದಿ ಮಾತಾಜಿ. ಓಕೆ ಮಾತಾಜಿ. ಶ್ಲೋಕ 112. ಯೇ ಈ ಶ್ಲೋಕೇರ ಅರ್ಥ ಕಹಿ ಸಂಕ್ಷೇಪಾರ ಸಾರ ಭಕ್ತೇರ ಇಚ್ಛಾಯ ಕೃಷ್ಣೇರ ಸರ್ವ ಅವತಾರ. ಯೇ ಇದು ಶ್ಲೋಕೇರ ಶ್ಲೋಕದ ಅರ್ಥವು ಕಹಿ ನಾನು ಹೇಳುತ್ತೇನೆ, ಸಂಕ್ಷೇಪೇರ ಸಂಕ್ಷಿಪ್ತವಾಗಿ, ಸಾರ ಸಾರದಿಂದ, ಭಕ್ತೇರ ಭಕ್ತನ, ಇಚ್ಛಾಯ ಇಚ್ಛೆಯಿಂದ, ಕೃಷ್ಣೇರ ಪ್ರಭು ಶ್ರೀಕೃಷ್ಣನ, ಸರ್ವ ಎಲ್ಲವೂ, ಅವತಾರ ಅವತಾರಗಳು. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಹೀಗೆ ನಾನು ನಿಶ್ಚಯವಾಗಿಯೇ 4ನೇ ಶ್ಲೋಕದ ಅರ್ಥ ನಿರ್ಧರಿಸಿ ವಿವರಿಸಿದ್ದೇನೆ. ಪ್ರಭು ಗೌರಾಂಗರು, ಪ್ರಭು ಚೈತನ್ಯರು. ಮಾತಾಜಿ ಅನುವಾದ ಮೇಲೆ ಮಾತಾಜಿ. ಅದೇ ಓಕೆ. ಈ ಶ್ಲೋಕದ ಅರ್ಥದ ತಿರುಳು ಏನೆಂದರೆ, ಪರಿಶುದ್ಧ ಭಕ್ತರ ಇಚ್ಛೆಗಳಿಂದಾಗಿ ಶ್ರೀಕೃಷ್ಣನು ತನ್ನ ಅಸಂಖ್ಯಾತ ಸ್ವರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ನೋಡಿ, ಈ ಶ್ಲೋಕದಲ್ಲಿ ತಿರುಳು ಹೇಳ್ತಾ ಇದ್ದಾರೆ. ಈ ಶ್ಲೋಕದ ಅರ್ಥದ ತಿರುಳು ಏನಂದ್ರೆ, ಈ ಶ್ಲೋಕೇರ ಅರ್ಥ ಕಹಿ ಸಂಕ್ಷೇಪೇರ ಸಾರ. ಪರಿಶುದ್ಧ ಭಕ್ತರ ಇಚ್ಛೆಗಳಿಂದಾಗಿ ಶ್ರೀಕೃಷ್ಣ ತನ್ನ ಅಸಂಖ್ಯಾತ ಸ್ವರೂಪಗಳಲ್ಲಿ ಕಾಣಿಸ್ಕೊಳ್ತಾನೆ ಅಂತ ಹೇಳಿ. ಸೊ ಒಂದು ಸಂಕ್ಷಿಪ್ತ ಅಂದ್ರೆ ಒಂದು ವಾಕ್ಯದಲ್ಲಿ ಹೇಳ್ತಾ ಇರುವಂತದ್ದು, ಅಂದ್ರೆ ಭಗವಂತನು ಭಕ್ತನ ಅಧೀನವಾಗ್ತಾನೆ ಅನ್ನುವಂತಹ ಸಿದ್ಧಾಂತಾನೇ ಒಂದು ವಾಕ್ಯದಲ್ಲಿ ಹೇಳ್ತಾ ಇರುವಂತದ್ದು. ಈ ಶ್ಲೋಕ ಏನ್ ಹೇಳುತ್ತೆ ಅಂದ್ರೆ, ಶ್ರೀಕೃಷ್ಣ ತನ್ನ ಸ್ವತಂತ್ರ ಇಚ್ಛೆಯಿಂದ ಮಾತ್ರ ಅಲ್ಲ, ತನ್ನ ಶುದ್ಧ ಭಕ್ತರ ಒಂದು ಬಯಕೆಯಿಂದ ಅವತಾರಗೊಳ್ತಾನೆ ಅನ್ನೋದನ್ನ ಹೇಳ್ತಾರೆ. ತತ್ವತ್ವಪು ಪ್ರಣಯಸೇ ಸದನುಗ್ರಹಾಯ ಅಂತ ಹೇಳಿ, ಅಂದ್ರೆ ಭಕ್ತ ಪ್ರೀತಿಗೆ ತಕ್ಕಂತೆ ಭಗವಂತ ತನ್ನ ರೂಪವನ್ನ ತೋರಿಸ್ತಾನೆ ಅನ್ನೋದನ್ನ. ಈ ಯಥಾಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಯಾರ್ಯಾರು ನನಗೆ ಹೇಗೆ ಶರಣಾಗ್ತಾರೋ ಆ ತರ ನಾನು ಅವರಿಗೆ ಪ್ರತಿಕ್ರಿಯಿಸ್ತೇನೆ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾರೆ. ಸೊ ಈ ಶ್ಲೋಕದ ಸಾರ ಏನ್ ಹೇಳುತ್ತೆ ಅಂದ್ರೆ, ಭಗವಂತ ಅವತಾರಗಳು ಹೇಗೆ ಶುದ್ಧ ಭಕ್ತರ ಒಂದು ಕರುಣೆ, ಆಂತರಿಕ ಕರುಣೆ ಇರುತ್ತೋ, ಅವರಲ್ಲಿ ಹೇಗೆ ಪ್ರಾರ್ಥನೆ ಇರುತ್ತೋ, ಆ ಒಂದು ಇಚ್ಛೆಗೆ, ಹಿಂದೆ ಶ್ಲೋಕದಲ್ಲಿ ಇತ್ತು ನೋಡಿ ಇಚ್ಛಾ, ಆ ಬಯಕೆಗೆ ಅನುಗುಣವಾಗಿ ಅವನು ಅವತಾರವನ್ನ ಎತ್ತಿ ಬರ್ತಾನೆ ಅನ್ನೋದು ಗೊತ್ತಾಯ್ತು. ಮತ್ತೆ ಭಕ್ತಿ ಅಂದ್ರೆ ಭಗವಂತನ ಹೃದಯವನ್ನ ಬಲವಂತವಾಗಿ ಆಕರ್ಷಿಸುವ ಶಕ್ತಿ ಅಂತ ಹೇಳ್ತಾರೆ ಭಕ್ತಿ ಅಂದ್ರೆ ಭಗವಂತನ ಹೃದಯವನ್ನ ಆಕರ್ಷಿಸುವಂತ ಶಕ್ತಿಯೇ ಭಕ್ತಿ ನಾವಂತ ಏನ್ ತಿಳ್ಕೊಂಡ್ಬಿಟ್ಟಿದ್ದೇವೆ, ನಾವೆಲ್ಲ ಮಾಡ್ತಾ ಇರೋದು ಭಕ್ತಿ. ಈಗ ನಾವು ಮಾಡ್ತಾ ಇರೋದು ಭಕ್ತಿ ಅಲ್ಲ. ಆಕ್ಚುಲಿ ನಾವ್ ಮಾಡ್ತಾ ಇರೋಂತ ನಂಗೆ ಗೊತ್ತಿಲ್ಲ, ನೀವೆಲ್ಲರೂ ಮಾಡ್ತಿರ್ಬೋದು, ನಾನ್ ಸ್ವತಃ ಹೇಳ್ತಾ ಇದ್ದೇನೆ, ತಪ್ಪಾಗುತ್ತೆ ನಾನು ಹಾಗೆ ಹೇಳಿದ್ರೆ. ಭಕ್ತಿ ಅಂದ್ರೆ ಭಗವಂತನ ಹೃದಯವನ್ನ ನಾವು ಆಕರ್ಷಿಸುವ ಶಕ್ತಿನೇ ಭಕ್ತಿ. ಆದ್ರೆ ನಾವು ಅರ್ಥನೇ ಅದನ್ನ ತಿಳ್ಕೊಂಡ್ಬಿಟ್ಟಿದ್ದೇವೆ. ಕೇವಲ ನಾವು ಪೂಜೆ ಪುರಸ್ಕಾರ ಮಾಡಿ ನಾವು ಶ್ಲೋಕ ಪಠಣ ಮಾಡಿದ್ರೆ ನಾವು ಭಕ್ತಿ ಅಂತ ಹೇಳಿ.
ಇದು ಅರ್ಥ ಆಗುತ್ತೆ ಇದರಿಂದ. ಹೀಗೆ ಇದರಿಂದ ಭಕ್ತಿ ಯೋಗದ ಕುರಿತಾಗಿ ಹೇಳಿದ್ರಲ್ಲ, ಭಕ್ತಿ ಯೋಗ ಎಲ್ಲಾ ಸಾಧನೆಗಳಿಗಿಂತ ಶ್ರೇಷ್ಠ ಅಂತ ಹೇಳಿ ಎಲ್ಲಾ ವೇದಗಳು ಕೂಡ ಘೋಷಿಸುತ್ತವೆ ಅನ್ನೋದನ್ನು ಇದರಿಂದ ನಾವು ತಿಳ್ಕೊಳ್ಬಹುದು. ಅದೊಂದು ನೆನ್ಬಿಟ್ಕೊಳ್ಳಿ, ಭಕ್ತಿ ಅಂದ್ರೆ ಭಗವಂತನ ಹೃದಯವನ್ನ ಆಕರ್ಷಿಸುವಂತ ಶಕ್ತಿ. ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಇನ್ನು 2 ಮಾತ್ರ ಇದೆ. ಶ್ರೀ ಚೈತನ್ಯ ಚರಿತಾಮೃತ ಅಧ್ಯಾಯ 3 113ನೇ ಶ್ಲೋಕ. ಚತುರ್ಥ ಶ್ಲೋಕೇರ ಅರ್ಥ ಹೈಲ ಸುನಿಶ್ಚಿತೆ ಅವತೀರ್ಣ ಹೈಲ ಗೌರ ಪ್ರೇಮ ಪ್ರಕಾಶಿತೆ. ಚತುರ್ಥ ಶ್ಲೋಕೇರ ಅರ್ಥ ಹೈಲ ಸುನಿಶ್ಚಿತೆ ಅವತೀರ್ಣ ಹೈಲ ಗೌರ ಪ್ರೇಮ ಪ್ರಕಾಶಿತೆ. ಇನ್ನೊಂದು ಹೇಳ್ಬಿಡ್ತೇನೆ, 2 ಕೂಡ ಓದಿ. ಶ್ರೀ ಚೈತನ್ಯ ಚರಿತಾಮೃತ ಅಧ್ಯಾಯ 3 114ನೇ ಶ್ಲೋಕ. ಶ್ರೀರೂಪ ರಘುನಾಥ ಪದೇ ಯಾರ ಆಶಾ ಚೈತನ್ಯ ಚರಿತಾಮೃತ ಕಹೆ ಕೃಷ್ಣದಾಸ. ಶ್ರೀರೂಪ ರಘುನಾಥ ಪದೇ ಯಾರ ಆಶಾ ಚೈತನ್ಯ ಚರಿತಾಮೃತ ಕಹೆ ಕೃಷ್ಣದಾಸ. ಹರೇ ಮಾತಾಜಿ 2 ಹೇಳಿದೆ. ಜಯಲಕ್ಷ್ಮಿ ಮಾತಾಜಿ ಓದಿ. ಯಾವ್ದು ಮಾತಾಜಿ? 113 ಓದಿ ಮಾತಾಜಿ. ಚತುರ್ಥ ಶ್ಲೋಕೇರ ಅರ್ಥ ಹೈಲ ಸುನಿಶ್ಚಿತೆ ಅವತೀರ್ಣ ಹೈಲ ಗೌರ ಪ್ರೇಮ ಪ್ರಕಾಶಿತೆ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ ಎಲ್ಲ ಓದಿ ಮಾತಾಜಿ, ಅನುವಾದ ಓದ್ಲಾ? ಚತುರ್ಥ 4ನೆಯ ಶ್ಲೋಕೇರ ಶ್ಲೋಕದ ಅರ್ಥವು ಹೈಲ ಆಯಿತು, ಸುನಿಶ್ಚಿತೆ ಬಹು ನಿಶ್ಚಯವಾಗಿ, ಆವರ್ತೀರ್ಣ ಹೈಲ ಅವತಾರ ಮಾಡಿದನು, ಗೌರ ಚೈತನ್ಯ ಮಹಾಪ್ರಭು ಪ್ರೇಮ ಭಗವತ್ ಪ್ರೇಮ ಪ್ರಕಾಶಿತೆ ಪ್ರಕಟಗೊಳ್ಳು. ಅನುವಾದ: ಹೀಗೆ ನಾನು ನಿಶ್ಚಯವಾಗಿಯೇ 4ನೆಯ ಶ್ಲೋಕದ ಅರ್ಥ ನಿರ್ಧರಿಸಿ ವಿವರಿಸಿದ್ದೇನೆ. ಪ್ರಭು ಗೌರಾಂಗರು ಪ್ರಭು ಚೈತನ್ಯರು ಭಗವಂತನ ಪರಿಶುದ್ಧ ಭಕ್ತಿಯನ್ನು ಬೋಧಿಸಲು ಒಂದು ಅವತಾರವಾಗಿ ಆವಿರ್ಭವಿಸಿದರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭವ್ಯ ಮಾತಾಜಿ ಓದಿ. ಹರೇ ಕೃಷ್ಣ. ಭವ್ಯ ಮಾತಾಜಿ ಓದಿ. ಶ್ಲೋಕ 114. ಶ್ರೀರೂಪ ರಘುನಾಥ ಪದೇ ಯಾರ ಆಶಾ ಚೈತನ್ಯ ಚರಿತಾಮೃತ ಕಹೆ ಕೃಷ್ಣದಾಸ. ಶ್ರೀರೂಪ ಶ್ರೀಲ ರೂಪ ಗೋಸ್ವಾಮಿ, ರಘುನಾಥ ಶ್ರೀಲ ರಘುನಾಥ ದಾಸ ಗೋಸ್ವಾಮಿ, ಪದೇ ಪಾದಕಮಲಗಳಲ್ಲಿ, ಯಾರ ಆಶಾ ನಿರೀಕ್ಷೆ, ಚೈತನ್ಯ ಚರಿತಾಮೃತ ಗ್ರಂಥವು ಕಹೆ ವಿವರಿಸುತ್ತದೆಯೋ ಕೃಷ್ಣದಾಸ ಶ್ರೀಲ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು. ಅನುವಾದ: ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀಲ ರೂಪ ಹಾಗೂ ಶ್ರೀ ರಘುನಾಥರ ಪದತಲದಲ್ಲಿ ಕುಳಿತು ಅವರ ಅನುಗ್ರಹ ನನ್ನ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ಆ ಮಹನೀಯರು ನಡೆದ ಹಾದಿಯಲ್ಲಿ ನಡೆಯುತ್ತಾ ಕೃಷ್ಣದಾಸನಾದ ನಾನು ಚೈತನ್ಯ ಚರಿತಾಮೃತವನ್ನು ಕಥಿಸುತ್ತೇನೆ. ಶ್ರೀ ಚೈತನ್ಯ ಚರಿತಾಮೃತದ ಆದಿಲೀಲೆಯ ಶ್ರೀ ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವಕ್ಕೆ ಬಾಹ್ಯ ಕಾರಣಗಳು ಎನ್ನುವ 3ನೇ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. 113ನೇ ಶ್ಲೋಕನ ನೋಡೋಣ. ಧನ್ಯವಾದಗಳು ಎಲ್ಲ ಮಾತಾಜಿಗಳಿಗೆ ಓದಿದವರಿಗೆ. ಚತುರ್ಥ ಶ್ಲೋಕೇರ ಅರ್ಥ ಅಂದ್ರೆ ಇಲ್ಲಿ 4ನೇ ಶ್ಲೋಕದ ಅರ್ಥ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಆದ್ರೆ ಇದು ಹೈಲಾ ಸುನಿಶ್ಚಿತೆ. ಚತುರ್ಥ ಶ್ಲೋಕೇರ ಅರ್ಥ ಹೈಲಾ ಸುನಿಶ್ಚಿತೆ. 4ನೇ ಶ್ಲೋಕದ ಅರ್ಥ ಸಂಪೂರ್ಣವಾಗಿ ಯಾವುದೇ ಸಂಶಯ ಇಲ್ಲದೆ ಕೊನೆಯದಾಗಿ ಕನ್ಕ್ಲೂಷನ್ ಬಂದಿದೆ, ಅಂದ್ರೆ ನಿರ್ಣಯಕ್ಕೆ ಬಂದಿದೆ ಅಂತ. ಇದರ ಅರ್ಥ ಏನಂದ್ರೆ ಕೇವಲ ಚತುರ್ಥ ಶ್ಲೋಕ. ಯಾವ್ದಿದು ಚತುರ್ಥ ಶ್ಲೋಕ? ನಾವು ಹೇಳ್ತೇವಲ್ಲ ಯಾವುದು ಚತುರ್ಥ ಶ್ಲೋಕಗಳು ಅಂತ ಇಲ್ಲಿ ಹೇಳ್ತೇವೆ. ಹೀಗೆ ಇಲ್ಲಿ ಹಿಂದಿನ 4 ಏನ್ ಮಾತಾಜಿ? ಚತುಶ್ಲೋಕಿ ಭಾಗವತಂ, ಚತುಶ್ಲೋಕಿ ಭಗವದ್ಗೀತೆ ಅಂತ ಇಲ್ಲಿ ಹೇಳ್ತೇವಲ್ಲ, ಹಾಗೆ ಇಲ್ಲಿ 4 ಶ್ಲೋಕಗಳಲ್ಲಿ ಹಿಂದೆ ಇರುವಂತಹ 4 ಶ್ಲೋಕಗಳೇನಿದೆಯಲ್ಲ ಆ ಶ್ಲೋಕಗಳಲ್ಲಿ ಹರಿ ಕೃಷ್ಣ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಈ ಹಿಂದಿನ 4 ಶ್ಲೋಕಗಳಲ್ಲಿ ಏನು ವಿವರಿಸಿದಾರೋ ಆ ಒಂದು ತತ್ವದ ಏನು ಫೈನಲ್ ಡಿಸಿಷನ್ ಅಂತ ಹೇಳ್ತೇವೆ, ಅಂತಿಮ ನಿರ್ಣಯವನ್ನ ಇಲ್ಲಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿಗಳು ಸ್ಪಷ್ಟಪಡಿಸ್ತಾ ಇದ್ದಾರೆ. ಏನಂತ ಹೇಳಿ, ಅವತೀರ್ಣ ಹೈಲ ಗೌರ. 2ನೇ ಚರಣದಲ್ಲಿ ಅವತೀರ್ಣ ಹೈಲ ಗೌರ ಅಂದ್ರೆ ಗೌರಾಂಗ ಮಹಾಪ್ರಭುಗಳು ಅವತಾರವಾಗಿ ಬಂದ್ರು ಅಂತ. ಅಂದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಸಾಮಾನ್ಯ ಮಹಾತ್ಮರಲ್ಲ, ಅವರು ಸ್ವತಃ ಕೃಷ್ಣನೇ ಗೌರವರ್ಣದಲ್ಲಿ ಅವತರಿಸಿದ್ರು
ಎಂಬುದು ನಮ್ಗಿಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಅವತೀರ್ಣ ಗೌರ ಅನ್ನುವಂಥ ಪದ. ಆಮೇಲೆ ಪ್ರೇಮ ಪ್ರಕಾಶಿತೆ. ಪ್ರೇಮ ಪ್ರಕಾಶಿತೆ ಅಂದ್ರೆ ದಿವ್ಯ ಪ್ರೇಮವನ್ನ ಪ್ರಕಟಿಸ್ಲಿಕ್ಕೆ ಅವತಾರ ಎತ್ತಿ ಬಂದ್ರು ಕೃಷ್ಣನಾಗಿ ಗೌರವರ್ಣದಲ್ಲಿ. ಯಾತಕ್ಕೆ? ಪ್ರೇಮ ಪ್ರಕಾಶಿತೆ, ದಿವ್ಯ ಪ್ರೇಮವನ್ನ ಪ್ರಕಟಿಸ್ಲಿಕ್ಕೆ. ಸೊ ಈ ಅವತಾರದ ಒಂದು ಮುಖ್ಯ ಉದ್ದೇಶ ಹೇಳ್ತಾ ಇದ್ದಾರೆ. ಕೇವಲ ಧರ್ಮ ಸಂಸ್ಥಾಪನೆ ಆಗಿರ್ಲಿಲ್ಲ. ಹಿಂದಿನ ಭಗವಂತನ ಅವತಾರಗಳಲ್ಲಿ ನಾವು ನೋಡಿದಾಗ ಧರ್ಮ ಸಂಸ್ಥಾಪನೆ, ಕೇವಲ ಧರ್ಮ ಸಂಸ್ಥಾಪನೆ ಇರ್ಲಿಲ್ಲ, ಶುದ್ಧ ಕೃಷ್ಣ ಪ್ರೇಮವನ್ನ ಹೇಗೆ ಮಾಡ್ಬೇಕು ಅನ್ನೋದನ್ನ ಲೋಕಕ್ಕೆ ತಿಳಿಸ್ಲಿಕ್ಕೆ ಬಂದ್ರು ಅನ್ನೋದು. ಆಮೇಲೆ ಹೀಗೆ ಇದ್ರದ್ದೊಂದು ಅರ್ಥ ಏನ್ ಹೇಳುತ್ತಂದ್ರೆ, ಹಿಂದಿನ 4 ಶ್ಲೋಕ ಅಂತ ಹೇಳಿದ್ರಲ್ಲ, ಈಗ ನಾವು ನೋಡ್ತಾ ಬಂದ್ವಿ ಹಿಂದಿನ ಶ್ಲೋಕಗಳಲ್ಲಿ ಆದಿ ಲೀಲ ಈ 3ನೇ ಅಧ್ಯಾಯ 109ರಿಂದ 112ರಲ್ಲಿ ಏನ್ ಹೇಳ್ತಾರೆ, ಅದ್ವೈತಾಚಾರ್ಯರ ಒಂದು ಶುದ್ಧ ಭಕ್ತಿ ಅಳಲು ನೋಡಿದ್ವಿ, ತುಳಸಿ ಗಂಗಾಜಲ ಅರ್ಪಣೆ ನೋಡಿದ್ವಿ, ಭಕ್ತರ ಇಚ್ಛೆ ಭಕ್ತರ ಭಯಕ್ಕೆ ಇವೆಲ್ಲ ಸೇರಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಅವತಾರಕ್ಕೆ ಕಾರಣವಾಯ್ತು ಅನ್ನೋದು ನಮ್ಗೆ ಗೊತ್ತಾಯ್ತು. ಅಂದ್ರೆ ಇವೆಲ್ಲ ಕಾರಣಗಳು. ನಾವಿಲ್ಲಿ ಈ ಒಂದು ಅಧ್ಯಾಯದ ಹೆಸರೇನು, ಈ ಒಂದು ಅಧ್ಯಾಯ ತಿಳಿಸೋದೇನು, ಶ್ರೀ ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವಕ್ಕೆ ಬಾಹ್ಯ ಕಾರಣಗಳು, ಅವರ ಅವತಾರಕ್ಕೆ ಬಾಹ್ಯ ಕಾರಣಗಳು, ಅವರ ಅವತಾರಕ್ಕೆ ಬಾಹ್ಯ ಕಾರಣಗಳು ಇವೆ. ಯಾವುದು? ಅದ್ವೈತಾಚಾರ್ಯರ ಶುದ್ಧ ಭಕ್ತಿ, ಮತ್ತೆ ಅದ್ವೈತಾಚಾರ್ಯರ ಒಂದು ಹುಂಕಾರ, ಅದಕ್ಕೆ ಅವರ ಅಳಲು ಅಂತ ಹೇಳ್ತಾರೆ, ತುಳಸಿ ಗಂಗಾಜಲದ ಅರ್ಪಣೆ, ಮತ್ತೆ ಅವರ ಒಂದು ಇಚ್ಛೆ ನೋಡಿ ಇವೆಲ್ಲ ಇರಬೇಕು ಒಬ್ಬ ಭಕ್ತನಿಗೆ ಅಂತ, ಭಕ್ತರ ಬಯಕೆ, ಇವೆಲ್ಲ ಸೇರಿ ಚೈತನ್ಯ ಮಹಾಪ್ರಭುಗಳ ಒಂದು ಅವತಾರಕ್ಕೆ ಕಾರಣವಾಯಿತು. ಇದೇ ಅವರ ಆವಿರ್ಭಾವಕ್ಕೆ ಇರುವಂತ ಮುಖ್ಯ ಕಾರಣಗಳು. ಕೊನೆಗೆ ಕನ್ಕ್ಲೂಷನ್ ಅಲ್ಲಿ ಇದನ್ನ ಹೇಳ್ತಾರೆ. ಸೊ ಒಂದು ವಿಶೇಷ ಅಂಶ ಇಲ್ಲಿ ಹೇಳ್ತಾ ಇದ್ದಾರೆ ಏನಂದ್ರೆ, ಶ್ರೀ ಗೌರಾಂಗರು ಅವತರಿಸಿದ್ದು ಧರ್ಮವನ್ನು ಬೋಧಿಸ್ಲಿಕ್ಕೆ ಅಲ್ಲ, ಕೃಷ್ಣ ಪ್ರೇಮವನ್ನ ಉಚಿತವಾಗಿ ಹಂಚಲಿಕ್ಕೆ ಅನ್ನೋದನ್ನು ಕೂಡ ಇಲ್ಲಿ ಇದು ಅನುವಾದದಲ್ಲಿ ಕೊಡ್ತಾರೆ ನೋಡಿ. ಯುಗದಲ್ಲಿ ರಾಮ ಅವತಾರ ಬಂತು, ಅವಾಗ ಅವನಿಗೆ ಏನ್ ಹೇಳಿದ್ರು, ಮರ್ಯಾದಾ ಪುರುಷೋತ್ತಮ ಅಂತ ಹೇಳಿ. ಕೃಷ್ಣ ಅವತಾರದಲ್ಲಿ ಬಂದ ಲೀಲೆಗಳನ್ನ ಮಾಡ್ಲಿಕ್ಕೆ ಬಂದಿರುವಂತದ್ದು. ನರಸಿಂಹದಲ್ಲಿ ನಾವು ನೋಡಿದಾಗ ಧರ್ಮ ರಕ್ಷಣೆ ಅಂತ ನಾವು ಹೇಳ್ತೇವೆ, ಆದ್ರೆ ಅಲ್ಲಿ ಇರುವಂತದ್ದೇನು ಅವನ ಅವತಾರ? ಲೀಲಾವತಾರ ಅಲ್ಲ, ಸಾರಿ ಲೀಲೆಗಳೆಲ್ಲ ಅವನು ಮಾಡಿರುವಂತದ್ದು. ನರಸಿಂಹದಲ್ಲಿ ಅವನು ಬಂದಿರುವಂತದ್ದು ವಾತ್ಸಲ್ಯ ಅವತಾರಕ್ಕೆ ಬಂದಿರುವಂತದ್ದು. ಅವನು ವಾತ್ಸಲ್ಯ ಅಂತ ಕರೀತೀವಿ, ವಾತ್ಸಲ್ಯ ಭಾವದಲ್ಲಿ ಇದ್ದ ನರಸಿಂಹ. ಅವಾಗ ನಾವೆಲ್ಲ ಉಗ್ರ ರೂಪ ಅಂತ ಹೇಳ್ತೇವೆ, ನರಸಿಂಹ ಉಗ್ರ ರೂಪ ಅಲ್ಲ. ಹಾಗಾಗಿ ನಾವು ಅವನನ್ನ ಕೊರಳಲ್ಲಿ ಧರಿಸಿದ್ರು ಕೂಡ ತಪ್ಪಲ್ಲ. ನರಸಿಂಹ ವಾತ್ಸಲ್ಯ ಅವತಾರ. ಮಕ್ಕಳಿಗೆ ಹೆಚ್ಚಾಗಿ ನರಸಿಂಹನ ಒಂದು ಪದಕವನ್ನ ಹಾಕ್ಬೇಕು, ಯಾಕಂದ್ರೆ ವಾತ್ಸಲ್ಯ ಅಲ್ಲಿರುತ್ತೆ. ಪ್ರಹ್ಲಾದನ ರೂಪದಲ್ಲಿ ನರಸಿಂಹನ ಒಂದು ವಾತ್ಸಲ್ಯ ಆ ಮಕ್ಕಳ ಮೇಲೆ ಇರುತ್ತೆ ಅಂತ ಹೇಳ್ತಾರೆ. ಹೀಗೆ ಆದ್ರೆ ಇವೆಲ್ಲ ಅವತಾರ ಆಯ್ತು ಹಿಂದಿನ ಯುಗಗಳಲ್ಲಿ. ಈಗ ಅವರ ಅವತಾರದಲ್ಲಿ ಏನಾಯ್ತು, ಪ್ರೇಮದ ಒಂದು ಪುರುಷಾರ್ಥವನ್ನ ನೀಡೋದಕ್ಕೆ ಬಂದ್ರು ಅಂತ ಹೇಳಿ. ನಾವು ಪುರುಷಾರ್ಥಗಳನ್ನ ನೋಡಿದ್ದೇವೆ, ಆದ್ರೆ ನೋಡಿ ಪ್ರೇಮದ ಪುರುಷಾರ್ಥವನ್ನ ನೀಡ್ಲಿಕ್ಕೆ ಅವರು ಬಂದ್ರು ಅಂತ. ಹೀಗೆ ಸರಳವಾಗಿ ಏನ್ ತಿಳ್ಕೊಳ್ಳೋದಂದ್ರೆ, ಒಬ್ಬ ವೈದ್ಯ ಕೇವಲ ಔಷಧ ನೀಡುವುದಷ್ಟೇ ಅಲ್ಲ, ಅವನ್ ಏನ್ ಮಾಡ್ತಾನೆ, ಒಬ್ಬ ತುಂಬಾ ಒಳ್ಳೆಯವನಿರ್ತಾನೆ, ಉಚಿತವಾಗಿ ಕೂಡ ಔಷಧ ವಿತರಿಸ್ತಾನೆ. ಸೊ ಅವನ ಉದ್ದೇಶ ಏನಾಗಿರುತ್ತೆ, ಕೇವಲ ಚಿಕಿತ್ಸೆ ಆಗಿರೋದಿಲ್ಲ, ಯಾವಾಗ ಒಂದು ಉಚಿತ ಔಷಧನು ನೀಡ್ತಾನೆ, ಮತ್ತೆ ಉಚಿತವಾಗಿನೂ ಕೊಡ್ತಾನೆ. ಸೊ ಕೇವಲ ಚಿಕಿತ್ಸೆ ಅಲ್ಲ, ಅವನ ಕರುಣೆ ಕೂಡ ಇರುತ್ತೆ, ಯಾಕಂದ್ರೆ ಉಚಿತವಾಗಿ ಅವನು ವಿತರಿಸ್ತಾ ಇದ್ದಾನಲ್ಲ. ಹಾಗೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಶುದ್ಧ ಪ್ರೇಮವನ್ನ ನಮ್ಗೇನ್ ಮಾಡಿದ್ರು, ನಮ್ಮ ಒಂದು ಔಷಧವನ್ನಾಗಿ ನೀಡ್ಲಿಕ್ಕೆ ಬಂದ್ರು. ಫ್ರೀಯಾಗಿ ನಮ್ಗೆ ಶುದ್ಧ ಪ್ರೇಮವನ್ನ ಔಷಧವಾಗಿ ನೀಡ್ಲಿಕ್ಕೆ ಬಂದ್ರು. ಸೊ ಈ ಒಂದು ಶ್ಲೋಕ ಏನ್ ತಿಳಿಸುತ್ತೆ, 113ನೇ ಶ್ಲೋಕ ಅಂದ್ರೆ ಈ ಗೌರಾಂಗ ಅವತಾರ ಅಂತ ಕರೀತೇವೆ ಚೈತನ್ಯ ಮಹಾಪ್ರಭುಗಳದ್ದು ಗೌರಾಂಗ ಅವತಾರ. ಮುಖ್ಯ ಉದ್ದೇಶ ಏನು? ಪ್ರೇಮ ಭಕ್ತಿ. ಭಕ್ತರ ಇಚ್ಛೆಯಿಂದ ಭಗವಂತ ಅವತರಿಸ್ತಾನೆ. ಓಕೆ, ಇವೆಲ್ಲ ಹಿಂದೆಂದು, ಅದಕ್ಕಾಗಿ ಗೌರಾಂಗ ಮಹಾಪ್ರಭುಗಳಿಗೆ ಕರೀತಾರೆ. ಗೌರಾಂಗ ಪ್ರಭುಗಳು ಹಿಂದಿನ ಅವತಾರಗಳನ್ನ ನೋಡಿದಾಗ ಇದ್ರ ದುಷ್ಟರನ್ನ ಸಜ್ಜನರನ್ನ ರಕ್ಷಿಸ್ಲಿಕ್ಕೆ, ದುಷ್ಟರನ್ನ ಶಿಕ್ಷಿಸ್ಲಿಕ್ಕೆ ಬಂದ್ರು ಅಂತ ಹೇಳಿ. ಅಲ್ಲಿ ಏನಿತ್ತು? ದಂಡನೆ ಇತ್ತು. ರಾಮಾವತಾರದಲ್ಲಿನೂ ಕೂಡ ದಂಡನೆ, ಭಯವನ್ನ ನಾವು ನೋಡ್ತೇವೆ. ಅಲ್ಲಿನೂ ಕೂಡ ನಾವು ಮರ್ಯಾದೆಯನ್ನ ನಾವು ಕಾಣ್ತೇವೆ. ಆದ್ರೆ ಇಲ್ಲಿ ನಾವು ನೋಡಿದಾಗ ಈ ಅವತಾರದಲ್ಲಿ ನಾವು ಅದೆಲ್ಲ ನೋಡಲ್ಲ. ಯಾವುದೇ ಯುದ್ಧ ನೋಡಲ್ಲ, ದಂಡನೆ ನೋಡಲ್ಲ, ಭಯ ನೋಡಲ್ಲ, ಕೇವಲ ಹರಿನಾಮ ಸಂಕೀರ್ತನೆ ಮತ್ತೆ ಪ್ರೇಮ. ಅದರಿಂದ ಗೌರಾಂಗ ಮಹಾಪ್ರಭುಗಳು ಅವರನ್ನ ಇನ್ನೊಂದು ಹೆಸರಿಂದ ಕರೀತಾರೆ, ಮಹಾವದಾನ್ಯ ಅಂತ ಹೇಳಿ ಕರೀತಾರೆ, ಮಹಾವದಾನ್ಯ ಅವತಾರ ಅಂತ ಕೂಡ ಕರೀತಾರೆ. ಮತ್ತೆ ಮುಂದಿನ ಒಂದು ಶ್ಲೋಕದಲ್ಲಿ 114ನೇ ಶ್ಲೋಕದಲ್ಲಿ ಶ್ರೀರೂಪ ರಘುನಾಥ ಪದೇ ಆಶಾ ಚೈತನ್ಯ ಚರಿತಾಮೃತಕ ಹೇ ಕೃಷ್ಣದಾಸ. ಇಲ್ಲಿ ಶ್ರೀರೂಪ ರಘುನಾಥ ಪದೇ ನೋಡಿ, ಕೊನೆಗೆ ಎಷ್ಟು ಚೆನ್ನಾಗಿದೆ. ಶ್ರೀರೂಪ ಗೋಸ್ವಾಮಿ ಮತ್ತೆ ಇವರು ಶ್ರೀ ರಘುನಾಥದಾಸ ಗೋಸ್ವಾಮಿಗೆ ಹೇಳ್ತಾ ಇರುವಂತದ್ದು. ಪದೇ ಅಂದ್ರೆ ಪಾದಕಮಲಗಳಲ್ಲಿ. ಅಂದ್ರೆ ಇದರ ಅರ್ಥ, ಕವಿರಾಜ ಗೋಸ್ವಾಮಿಗಳು
ಕೊನೆಗೆ ಬರೆದ್ರು ಕನ್ಕ್ಲೂಷನ್ ಏನ್ ಕೊಡ್ತಾ ಇದ್ದಾರೆ ನೋಡಿ. ಇಷ್ಟೆಲ್ಲ ಬರೆದಾದ್ಮೇಲೆ ತಮ್ಮನ್ನ ಸ್ವಂತ ತಾವು ಬರಹಗಾರರು, ಲೇಖಕರು ಅಂತ ಕಾಣಿಸ್ಕೊಳ್ಳಿಲ್ಲ. ನಾನ್ ಬರ್ದವನಿದು ಅಂತ ಹೇಳಿ ತನ್ನ ಸ್ವತಃ ಹೆಮ್ಮೆಗೆ ಹೇಳಿರೋದಂತಲ್ಲ. ಅವ್ರೇನ್ ಹೇಳಿದ್ರು, ಕೊನೆಗೆ ತಮ್ಮ ಒಂದು ಗುರು ಪರಂಪರೆಯಿಂದ ಬಂದಂತಹ ಗುರುವರಿಯರು ಅಂತ ಹೇಳ್ತೇವೆ. ಅವ್ರ ಗುರುಗಳು ಯಾರ್ಯಾರು? ರೂಪ ಮತ್ತೆ ರಘುನಾಥ ಗೋಸ್ವಾಮಿಗಳು. ಆ ರೂಪ ಮತ್ತೆ ರಘುನಾಥ ಗೋಸ್ವಾಮಿಗಳ ಗೆ ಶರಣಾದ್ರು ಅಂತ ಹೇಳಿ ಪದೇ ಇವರ ಪದ್ಮಗಳಿಗೆ ನಾನು ಇದನ್ನ ಅರ್ಪಿಸ್ತೇನೆ ಅಂತ ಹೇಳ್ತೇವಲ್ಲ. ಯಾರ ಆಶಾ ಅಂದ್ರೆ ಅವರ ಆಶ್ರಯವನ್ನ ಪಡ್ಕೊಂಡಿದ್ದಾರೆ ಅವರು. ಯಾರ ಆಶ್ರಯ, ಯಾರ ಆಶಾ ಅಂದ್ರೆ ಯಾರ ಆಶ್ರಯ ಮತ್ತೆ ಕೃಪೆಯನ್ನ ನಾನು ಬಯಸ್ತೇನೆ. ಯಾರ್ ಬಯಸ್ತೇನೆ? ನನ್ನ ಗುರುಗಳಾದ ಶ್ರೀ ರೂಪ ಗೋಸ್ವಾಮಿ, ಶ್ರೀ ರಘುನಾಥ ದಾಸ ಗೋಸ್ವಾಮಿ. ಸೊ ಈ ಗ್ರಂಥವನ್ನ ಸ್ವಂತ ಹೇಳ್ತಾರೆ, ಯಾರ ಆಶಾ ಅಂತ ಇಲ್ಲಿದೆ ನೋಡಿ. ಯಾರ ಆಶಾ ಚೈತನ್ಯ ಚರಿತಾಮೃತ ಕೃಷ್ಣದಾಸ ಪದೇ ಯಾರ ಆಶಾ. ಇಲ್ಲಿ ಹೇಳ್ತಾ ಇರುವಂತದ್ದು, ಈ ಗ್ರಂಥವನ್ನ ಬರೆಯುವಂತ ಅರ್ಹತೆ ನನಗಿಲ್ಲ. ಯಾಕೆ ನನಗೆ ನಾ ಬರಿತಾ ಇದ್ದೇನೆ ಅಂದ್ರೆ ಅವ್ರ ಕೃಪೆ ಇದೆ, ಆ ಕೃಪೆಯಿಂದ ನಾನು ಬರಿತಾ ಇದ್ದೇನೆ ಅನ್ನುವಂತ ಭಾವನೆ ಏನಿದೆಯಲ್ಲ, ಆ ಒಂದು ಕವಿರಾಜ್ ಗೋಸ್ವಾಮಿ ಅವ್ರದ್ದು ಒಂದು ವಿನಯ ಭಾವ ಅಂತ ಕರೀತೇವೆ. ಆ ಒಂದು ಭಾವ ಇಲ್ಲಿ ಸ್ವತಃ ತಾವು ಎಂಡಿಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಆಮೇಲೆ ಚೈತನ್ಯ ಚರಿತಾಮೃತ ಹೇ ಕೃಷ್ಣದಾಸ. ಚೈತನ್ಯ ಚರಿತಾಮೃತ ಅಂದ್ರೆ ಇದೆ ಚೈತನ್ಯ ಮಹಾಪ್ರಭುಗಳ ಒಂದು ಅಮೃತವಾದಂತ ಅಮೃತದಿಂದ ಕೂಡಿರುವಂತಹ ಒಂದು ಲೀಲಾ ಚರಿತ್ರೆ. ಇದು ಒಂದು ಕೇವಲ ಐತಿಹಾಸಿಕ ಗ್ರಂಥ ಅಲ್ಲ, ಭಕ್ತಿಗೆ ಜೀವ ಕೊಡುವಂತಹ ದಿವ್ಯ ಗ್ರಂಥ. ಮತ್ತೆ ಹಾಗೆ ಹೇ ಕೃಷ್ಣದಾಸ. ಈಗ ನೋಡಿ, ಎಲ್ಲ ನಾವು ದಾಸರ ಪದಗಳಲ್ಲಿ ಕೊನೆಗೆ ಪುರಂದರ ವಿಠಲ ಅಂತ ಹೇಳ್ತೇವೆ. ತುಳಸಿ ದೋಹ, ಅಲ್ಲಿನೂ ಕೂಡ ನಾವು ತುಳಸಿದಾಸರ ಹೆಸರನ್ನ ಕೇಳ್ತೇವೆ. ಯಾಕೆ ಅವ್ರಿಗೆ ಹೆಸರಲ್ಲಿ ಕೊಟ್ಕೊಳ್ತಾರೆ ಅಂತಂದ್ರೆ ಆ ವಿನಯತೆ. ನಾನು ಇದನ್ನ ಅವ್ರಿಗೆ ಅರ್ಪಿಸಿದ್ದೇನೆ ಅಂತ ಹೇಳಿ. ಹೀಗೆ ಹೇ ಕೃಷ್ಣದಾಸ. ಇದನ್ನ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಹೇಳ್ತಿದ್ದಾರೆ. ಏನಂತ? ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಹೇಳ್ತಾ ಇದ್ದಾರೆ ಇದನ್ನೆಲ್ಲ ಅಂತ ಕೊನೆಗೆ ತಮ್ಮ ಹೆಸರನ್ನ ಹಾಕೊಂಡಿದ್ದಾರೆ. ಲೇಖಕ ಅಂದ್ರೆ ಬರೆದವರು ತನ್ನ ಹೆಸರನ್ನ ಹೇಳ್ತಾರೆ. ಆ ಹೆಸರನ್ನ ಹೇಳಿದ್ದು ಇಲ್ಲಿ ಅಹಂಕಾರದಿಂದ ಅಲ್ಲ. ಯಾಕೆ ಹೇಳ್ತಾರೆ? ನಾನು ಇದು ಬರೀಲಿಕ್ಕೆ ನನಗೇನು ಕೃಪೆಗಳನ್ನ ಮೇಲಿನ ಗುರುಗಳು ನನಗೆ ಕೊಟ್ಟಿದ್ದಾರೋ ಆ ಗುರುವಿನ ಕೃಪೆಯಿಂದ ನಾನು ಇದನ್ನ ಬರಿತಾ ಇದ್ದೇನೆ. ಹಾಗಾಗಿ ಇದು ನನ್ನ ಒಂದು ಸೇವೆ, ನಾನ್ ಕೊಡ್ತಾ ಇರುವಂತ ಸೇವೆ. ಈಗ ನಾನು ಯಾವುದೇ ಒಂದು ಸೇವೆ ಕೊಡುವಾಗ ನನ್ನ ಹೆಸರು ಹೇಳ್ಕೊಳ್ಳಿಲ್ಲ ಅಂದ್ರೆ ಆ ಸೇವೆ ಮುಟ್ಟೋದಿಲ್ಲಂತೆ. ಹಾಗಾಯ್ತು ಇಲ್ಲಿ ಕೃಷ್ಣದಾಸ ಸೇವಾ ಭಾವದಿಂದ ಹೇಳ್ತಾ ಇದ್ದಾರೆ ತಮ್ಮ ಒಂದು ಹೆಸರನ್ನ. ಅದಕ್ಕಾಗಿ ಇಲ್ಲಿ ಮುಂದೆ ದಾಸ ಇದೆ ನೋಡಿ, ಹೇ ಕೃಷ್ಣ ದಾಸ, ನಾನು ದಾಸನಾಗಿ ಹೇಳ್ತಾ ಇದ್ದೇನೆ ಅನ್ನೋದನ್ನ ಕೊನೆಗೆ ಇಲ್ಲಿ ಹೇಳ್ತಾರೆ. ಸೊ ಒಟ್ಟಲ್ಲಿ ಏನಿದ್ರ ಅರ್ಥ ಕೊಡುತ್ತಂದ್ರೆ, ಈ ಶ್ಲೋಕ ಒಂದು ಕನ್ಕ್ಲೂಷನ್ಗೆ ಬಂದಿದೆ, ಮುಗೀತು. ಕವಿರಾಜ್ ಗೋಸ್ವಾಮಿಗಳು ಒಂದು ವೈಷ್ಣವ ಸಿದ್ಧಾಂತವನ್ನ ತೋರಿಸ್ತಾರೆ. ಅಂದ್ರೆ ಆ ವೈಷ್ಣವ ಸಿದ್ಧಾಂತ ಏನಿದೆ, ಭಕ್ತಿ ಅಂದ್ರೆ ಸ್ವತಂತ್ರ ಪ್ರಯತ್ನ ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಜೊತೆಗೆ ಏನು ಕೃಪೆ ಬೇಕು? ಭಗವಂತನ ಕೃಪೆ ಅಷ್ಟೇ ಅಲ್ಲ, ಗುರು ಪರಂಪರೆಯ ಕೃಪೆ ಬೇಕು ಅಂತ ಹೇಳಿ. ಹಾಗಾಗಿ ರೂಪ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ, ಶ್ರೀ ಚೈತನ್ಯ ಮಹಾಪ್ರಭುಗಳ ಅಂತರಂಗ ಶಿಷ್ಯರು ಅಂತ ಕೂಡ ನಾವು ತಿಳ್ಕೊಂಡಿದ್ದೇವೆ. ಚೈತನ್ಯ ಮಹಾಪ್ರಭುಗಳ ಅಂತರಂಗ ಶಿಷ್ಯರು ಅವರು ರೂಪ ಗೋಸ್ವಾಮಿ, ರಘುನಾಥ ದಾಸ್ ಗೋಸ್ವಾಮಿ. ಸೊ ಅವರ ಮೂಲಕ ಏನು ಇದು ಉಪದೇಶಗಳು ಬಂದವಲ್ಲ, ಅದಕ್ಕಾಗಿ ನಾವು ರೂಪಾನುಗ್ರು ಅಂತ ಹೇಳ್ತೇವೆ. ಯಾರೆಲ್ಲ ನಾವು ಈ ಒಂದು ಇಸ್ಕಾನ್ ಸಂಸ್ಥೆಯಲ್ಲಿದ್ದೀವೋ ನಾವೆಲ್ಲರೂ ರೂಪಾನುಗ ಭಕ್ತರು ಅಥವಾ ರೂಪಾನುಗ ಭಕ್ತಿಯನ್ನು ಅನುಸರಿಸುವುದು ಅಂತ ಹೇಳ್ತಾರೆ. ಓಕೆ, ಒಟ್ಟಾರೆ ನಮ್ಗೆ ಏನ್ ಅರ್ಥ ಆಗುತ್ತೆ ಇದರಿಂದ ಅಂದ್ರೆ, ಗುರು ಪರಂಪರೆಯ ಅನುಗ್ರಹದಿಂದ ಅವರು ಈ ಒಂದು ಲೇಖನವನ್ನ ಬರೆದ್ರು ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ಮತ್ತೆ ಈ ವೈಷ್ಣವ ಪರಂಪರೆಯ ಮುಖ್ಯ ಒಂದು ಲಕ್ಷಣ ಈ ಒಂದು ವಿನಯ. ನಾವು ತಿಳ್ಕೊಬೇಕಾಗಿರೋದು ಒಂದು ಗುರುವಿನ ಮೇಲೆ ಇರಬೇಕಾದಂತ ನಮ್ಗೆ ನಿಷ್ಠೆ ಮತ್ತೆ ಅಹಂಕಾರವಿಲ್ಲದಂತ ಒಂದು ಸೇವಾ ಭಾವ. ತಸ್ಮಾತ್ ಗುರು ಪ್ರಪದ್ಯತೆ ಜಿಜ್ಞಾಸು ಶ್ರೇಯೋತ್ತಮಂ ಅಂತ. ಪರಮ ಶ್ರೇಯಸ್ಸನ್ನ ಯಾರು ಅರಿಲಿಕ್ಕೆ ಬಯಸ್ತಾನೋ ಅವನು ಗುರುವಿಗೆ ಶರಣಾಗ್ತಾನೆ, ಅಥವಾ ಅವನು ಗುರುವರಿಗೆ ಶರಣಾಗಬೇಕು, ಶರಣಾಗತಿಯನ್ನ ಸ್ವೀಕರಿಸಬೇಕು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಚೈತನ್ಯ ಮಹಾಪ್ರಭುಗಳ ಲೀಲೆಯನ್ನ ರಘುನಾಥರ ಪಾದಾಶ್ರಯವಿಲ್ಲದೆ ಇದು ಸಂಪೂರ್ಣ ಆಗ್ತಾ ಇಲ್ಲ ಅನ್ನೋದನ್ನ ಹೇಳ್ತಾರೆ. ಸೊ ಈ ಒಂದು ಶ್ಲೋಕ ಏನ್ ಹೇಳುತ್ತಂದ್ರೆ, ಈ ಗುರು ಪರಂಪರೆ ಕೃಪೆ ನಮ್ಗೆ ಬೇಕು, ಗುರುಗಳ ಮಹಿಮೆ ತುಂಬಾನೇ ಮುಖ್ಯ, ಭಕ್ತಿಗೆ ಅರ್ಹತೆ ಏನು? ವಿನಯ ಮತ್ತೆ ಶರಣಾಗತಿ ಅನ್ನುವಂಥದ್ದು. ಮತ್ತೆ ಈ ರೂಪ ರಘುನಾಥರ ಒಂದು ಪಾದಕಮಲಗಳಿಗೆ ನಮಸ್ಕರಿಸಿ
ನಾನು ಈ ಚೈತನ್ಯ ಚರಿತಾಮೃತವನ್ನ ಹೇಳ್ತೀನಿ ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಹೀಗೆ ಓಕೆ, ಈಗ ನಾವು ಹೇಳ್ಬೇಕಾಗಿರೋಂಥದ್ದು ಏನು, ರೂಪನ ಗುರಾತ್ರಿಗೆ ಪಾದಗಳಿಗೂ ಕೂಡ ಜೈ ಅಂತ ನಾವು ಇಲ್ಲಿ ಹೇಳ್ಬೇಕು, ಚೈತನ್ಯ ಮಹಾಪ್ರಭುಗಳಿಗೆ ಜೈ ಅನ್ನೋದನ್ನ ನಾವು ಹೇಳ್ಬೇಕು. ಧನ್ಯವಾದಗಳು ಎಲ್ರಿಗೂ. ನನಗೆ ಒಂದು ಪ್ರಶ್ನೆ ಕೇಳಿದ್ರು, ಅದನ್ನೊಂದು ನಾನು ಕ್ಲಿಯರ್ ಮಾಡ್ಲಿಕ್ಕೆ ಬಯಸ್ತೇನೆ. ಇದರಲ್ಲಿ ಒಂದು 5 minutes ಆಗ್ಬಹುದು. ಕೇಳಿದ್ರು, ಮಧ್ಯದಲ್ಲಿ ಸಮಯ ಸಿಕ್ಕಿರ್ಲಿಲ್ಲ. ಈ ಯಾವುದು ಶ್ಲೋಕ ಮೇ ಬಿ 98ನೇ ಶ್ಲೋಕ ಅನ್ಸುತ್ತೆ. ಇದ್ರ ಕುರಿತಾಗಿ ಹೇಳ್ತಾ ಇದ್ದೆ ನೋಡಿ. ಈ ಒಂದು ಜೈಲಿನ ಕೈದಿಯ ಒಂದು ಸಾದೃಶ್ಯ ಇತ್ತು ನೋಡಿ, ಶಿಲ ಪ್ರಭುಪಾದರು ಕೊಟ್ಟಿರುವಂತದ್ದು. ಅದರಲ್ಲಿ ಅಲ್ಲಿ ಯಾರ್ಯಾರನ್ನ ಹೇಳಿದರೆ, ಫಸ್ಟ್ ಕ್ಲಾಸ್, ಥರ್ಡ್ ಕ್ಲಾಸ್ ಇರುವಂತಹ ಕೈದಿಗಳು, ಪ್ರಥಮ ದರ್ಜೆ ಕೈದಿಗಳು ಮತ್ತೆ 3ನೇ ದರ್ಜೆಯ ಕೈದಿಗಳನ್ನು ಹೇಳ್ತಾರೆ. ಪ್ರಥಮ ದರ್ಜೆ ಕೈದಿಗ ಏನಿದ್ದ, ಭೌತಿಕವಾಗಿ ತುಂಬಾ ಶ್ರೀಮಂತ, ಅವನು ತುಂಬಾ ಶಕ್ತಿಶಾಲಿ, ಪ್ರಭಾವಶಾಲಿ ಕೂಡ ಆಗಿದ್ದಾನೆ. ಸುಖದಲ್ಲಿದ್ದೇವೆ, ಸುಖದಲ್ಲಿದ್ದಾನೆ ಅವನು. ಆದ್ರೆ ಯಾವಾಗ್ಲೂ ಕೂಡ ಮಾಯೆಯಿಂದ ಭ್ರಮೆಗೆ ಒಳಗಾಗಿದ್ದಾನೆ ಅಂತ ಹೇಳಿ, ಒಂಥರ ಹೇಗೆ ಹೇಳ್ಬೇಕಂದ್ರೆ VIP ಕೈದಿ ಇದ್ದ ಹಾಗೆ ಅವನು. VIPs ಇರ್ತಾರಲ್ಲ, ಆತರ ಅವನು ಕೈದಿ. ಉದಾಹರಣೆ ಹೇಳಿದ್ರೆ, ಈಗ ದೊಡ್ಡ ಉದ್ಯಮಿಗಳು ಆಗಿರ್ಬೋದು, ರಾಜಕಾರಣಿಗಳು, ದೊಡ್ಡ ಪದವೀಧರರು, ನಾನು ತುಂಬಾನೇ ಯಶಸ್ಸನ್ನ ಹೊಂದಿದ್ದೇನೆ, ಸಂತೋಷವಾಗಿದ್ದೇನೆ ಅನ್ನುವಂಥವ್ರು, ಅವರೆಲ್ಲ VIP ಕೈದಿಗಳು. ಅಂದ್ರೆ ಅವ್ರಿಗೆ ಜನನ ಮರಣ, ಈ ರೋಗ ಮುಪ್ಪು, ಸೊ ಅವರ ಕೈಯಲ್ಲಿ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಮತ್ತೆ 3ನೇ ಕ್ಲಾಸಿಂದ ನೀವು ನೋಡಿದ್ರಿ, 3ನೇ ದರ್ಜೆಯವರು, ಅವರು ಬಡವರು, ತುಂಬಾನೇ ದುರ್ಬಲ ಆಗಿರುವಂತವ್ರು ಅವ್ರು ಭೌತಿಕವಾಗಿ ನೋಡಿದ್ರೆ. ಮತ್ತೆ ಇವ್ರು ಏನ್ ಮಾಡ್ತಾರೆ, ಬಡವರಾಗಿರೋದ್ರಿಂದ ಆ ಫಸ್ಟ್ ಕ್ಲಾಸ್ ಕೈದಿಗಳು ಇರ್ತಾರಲ್ಲ, ಮೇಲೆ ಶ್ರೀಮಂತರು, ಅವರನ್ನ ಅನುಕರಿಸ್ತಾರೆ. ಅಂದ್ರೆ ಅವ್ರಿಗೆ ತಮ್ಮ ಬಂಧನನೇ ಗೊತ್ತಿಲ್ಲ, ನಾನು ಶ್ರೀಮಂತನಾಗ್ಬೇಕು, ಅವ್ರ ತರ ನಾನು ಭೋಗಿಸ್ಬೇಕು, ಶ್ರೀಮಂತನ ತರ ಅಂತ ಸದಾ ಕನಸನ್ನೇ ಕಾಣ್ತಾ ಇರ್ತಾರೆ. ಅಂದ್ರೆ ಅವರ ಬದುಕು ಯಾವಾಗ್ಲೂ ಕೂಡ ಶ್ರೀಮಂತ ಆಗ್ಲಿಕ್ಕೇನೆ ಹೋರಾಟ ಇರುತ್ತೆ. ಮತ್ತೆ ಇನ್ನೊಂದು ಕೇಳಿದ್ರೆ, ಇದು ಸೆಕೆಂಡ್ ಕ್ಲಾಸ್ ಪ್ರಿಸನರ್. ಅಲ್ಲಿ ಹೇಳಿರೋದು ಶಿಲ ಪ್ರಭುಪಾದರು ಹೇಳ್ತಾರೆ, ಈ ದ್ವಿತೀಯ ದರ್ಜೆ ಕೈದಿಗಳು ಯಾರು ಅಂತ. ಯಾರು ಹೇಳಿ, ಯಾರಾದ್ರೂ ಗೆಸ್ ಮಾಡಿರ್ಬೋದಾ? ಹೇಳಿದ್ದಾರೆ, ಭಾಗವತಂನಲ್ಲಿ ಕೂಡ ಪ್ರಭುಪಾದರು ಹೇಳ್ತಾರೆ. ಹರಿ ಕೃಷ್ಣ. ದ್ವಿತೀಯ ದರ್ಜೆ ಕೈದಿಗಳು ಹೇಗಿರ್ತಾರೆ? ಅವರು ಶ್ರೀಮಂತರು ಫಸ್ಟ್, ಥರ್ಡು ಬಳಕೆ ತುಂಬಾ ಬಡವರು, ಸೆಕೆಂಡ್ ಕ್ಲಾಸ್ ಕೈದಿಗಳು ಹರೇ ಕೃಷ್ಣ. ನಾನು ಇದ್ದೀನ, ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ. ಕೇಳಿಸ್ತಿದೆ ಮಾತಾಜಿ. ಸೆಕೆಂಡ್ ಕ್ಲಾಸ್ನವ್ರು, ಮಿಡಿಲ್ ಕ್ಲಾಸ್ನವ್ರು ಮಾತಾಜಿ. ಸೆಕೆಂಡ್ ಕ್ಲಾಸ್ ಶ್ರೀಮಂತರು ಅಲ್ಲ, ಬಡವರು ಅಲ್ಲ. ಶ್ರೀಮಂತರು ಅಲ್ಲ, ಬಡವರು ಅಲ್ಲ, ಮಿಡಿಲ್ ಅಲ್ಲಿ ಇದ್ದವರು, ಮಿಡಿಲ್ ಕ್ಲಾಸ್. ಎಷ್ಟು ಸ್ಮಾರ್ಟ್ ಆಗಿ ಆನ್ಸರ್ ಕೊಟ್ರಿ ಮಾತಾಜಿ. ಸರಿ, ಎಲ್ಲರಿಗೂ ಬೋರ್ ಆಗಿರ್ಬೋದು. ಸರಿ, ಮುಗಿಸ್ತೇನೆ. ಈ ಪ್ರಶ್ನೆ ಕೇಳಿರೋದ್ರಿಂದ ನಾನು ಇದನ್ನ ಹೇಳ್ತಾ ಇದ್ದೇನೆ. ಇದು ಈ ಸೆಕೆಂಡ್ ಕ್ಲಾಸ್ ಕೈದಿಗಳು ಹೇಗಿರ್ತಾರೆ ಅಂದ್ರೆ, ಧರ್ಮಿಷ್ಠರು ಅಂದ್ರೆ ಆತರ ಅಲ್ಲ, ಧಾರ್ಮಿಕವಾಗಿ ಎಲ್ಲಾನು ಫಾಲೋ ಮಾಡುವಂತವ್ರು, ನೈತಿಕವಾದಿಗಳಿರ್ತಾರೆ, ಪುಣ್ಯ ತುಂಬಾನೇ ಗಳಿಸ್ಕೊಂಡಿರ್ತಾರೆ, ಪುಣ್ಯಶಾಲಿಗಳಾಗಿರ್ತಾರೆ, ವೇದಗಳನ್ನ ಗೌರವಿಸ್ತಾರೆ. ಒಂದ್ ಕಡೆಗೆ ನೋಡಿ ಎಲ್ಲೋ ನಾವೇ ಅನ್ಸುತ್ತೆ, ಯೋಚನೆ ಮಾಡಿ ನೋಡಿ ಹೇಗಿದೆ ಅಂತ. ಎಥಿಕಲ್ ಪೀಪಲ್ ಫಾಲೋ ಮಾಡ್ತಾರೆ, ನೈತಿಕತೆ ಇರುತ್ತೆ, ಪುಣ್ಯ ಪಡೆದವರಾಗಿರ್ತಾರೆ, ವೇದಗಳನ್ನ ಗೌರವಿಸ್ತಾರೆ. ಆದ್ರೆ ಅವ್ರಿಗೆ ತಾವು ಭಕ್ತರು ಅಂತ ಅನ್ಕೊಳ್ತಾರೆ, ಆದ್ರೆ ಅದ್ ಭಕ್ತಿ ಇರೋದಿಲ್ಲ. ಏನಿರುತ್ತೆ ಅಲ್ಲಿ, ಶುದ್ಧ ಬಿಡಿ ಭಕ್ತಿ ಇರೋಲ್ಲ ಅಂತ ಹೇಳಿ, ಶುದ್ಧ ಭಕ್ತರು ಆಗಿರೋದಿಲ್ಲ. ದೇವರನ್ನ ನಂಬ್ತಾರೆ, ಪೂಜೆ ಮಾಡ್ತಾರೆ, ವ್ರತ ಮಾಡ್ತಾರೆ, ದಾನ ಮಾಡ್ತಾರೆ. ಮತ್ತೆ ಅವರು ಬಯಸೋದೇನು, ಸ್ವರ್ಗ, ಪುಣ್ಯ ಬಯಸ್ತಾರೆ, ಸುಖ ಬಯಸ್ತಾರೆ. ಇಲ್ಲಿ ಇನ್ನೊಂದು ಭಗವದ್ಗೀತೆಯಲ್ಲಿದೆ, ಅಹೇತುಕಿ ಭಕ್ತಿ ಅಂತ. ಅಹೇತುಕಿ ಭಕ್ತಿ ಅಂತಂದ್ರೆ ಈ ಮತ್ತೆ ಹೇತು ಅಂದ್ರೆ ಕಾರಣ, ಅಂದ್ರೆ ಇಲ್ಲ ಅಂತ. ಅಹೈತು ಅಂತಂದ್ರೆ ಕಾರಣ ಇಲ್ಲ, ಕಾರಣ ಇಲ್ಲದೆ ಇರುವಂತ ಒಂದು ಭಕ್ತಿಗೆ ಅಹೇತುಕಿ ಭಕ್ತಿ ಅಂತಾರೆ. ಆ ಕಾರಣ ಇಲ್ದೇ ಇರುವಂತ ಭಕ್ತಿ ಅವರಲ್ಲಿ ಇರೋದಿಲ್ಲ, ಕಾರಣ ಇದ್ದ ಭಕ್ತಿ ಇರುತ್ತೆ ಅಂತ. ಅಂದ್ರೆ ಸ್ವಾರ್ಥ, ಫಲಾಪೇಕ್ಷೆ ಅಂತ. ಅದು ಇದ್ರಲ್ಲಿ ಇದೆ ನೋಡಿ, 1ನೇ ಅಧ್ಯಾಯದಲ್ಲಿ, ಸವೈ ಪುಂಸಾಂ ಪರೋ ಧರ್ಮೋ ಯಥೋ ಭಕ್ತಿ ಹೃದೋಕ್ಷಜೆ ಅಹೇತುಕೀಯ ಪ್ರತಿಹತ ಯಥಾತ್ಮ ಸುಪ್ರತಿದತಿ ಅಂತ.
ಅಹೇತುಕಿ ಅದು ಕೇವಲ ಕೃಷ್ಣನ ಸಂತೋಷಕ್ಕಾಗಿ ಏನು ನಾವು ಸೇವೆ ಏನು ನಾವು ಮಾಡ್ತೀವೋ ಅದೇ ಅಹೇತುಕಿ ಭಕ್ತಿ ಅಂತ ಹೇಳ್ತಾರೆ. ಆ ಭಕ್ತಿ ಇಲ್ಲಿ ಅವರಲ್ಲಿ ಕಾಣೋದಿಲ್ಲ. ಮತ್ತೆ ಹಾಗಾಗಿ ಚತುರ್ವಿಧ ಭಜಂತೆ ಮಾಂ ಜನ ಸುಕೃತನೋರ್ಜುನ ಅರ್ಥ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ. ಇವರು ಭಕ್ತಿಗೆ ಹತ್ತಿರವಿದ್ದಾರೆ ನಾವು ಅನ್ಕೊಳ್ತೇವೆ, ಆದ್ರೆ ಇವ್ರು ಯಾರು ಕೂಡ ಶುದ್ಧ ಭಕ್ತರಲ್ಲ ಅನ್ನೋದನ್ನ ಸ್ವತಃ ಶಿಲ ಪ್ರಭುಪಾದರೆ ನಮ್ಗೆ ಅವ್ರ ಪರ್ಪಟ್ನಲ್ಲಿ ತಿಳಿಸ್ತಾರೆ. ಹೀಗೆ ಸೆಕೆಂಡ್ ಕ್ಲಾಸ್ ಕೈದಿಗಳು ಏನಾಗಿರ್ತಾರೆ, ಮಾಯೆಯಿಂದ ಅವರು ಮುಕ್ತರಾಗಿಲ್ಲ. ಕೇವಲ ತಮ್ಮ ಉಪಯೋಗಕ್ಕಾಗಿ ಭಗವಂತನನ್ನ ಆರಾಧಿಸ್ತಾರೆ, ಭಗವಂತನನ್ನ ಉಪಯೋಗಕ್ಕಾಗಿ ಮಾತ್ರ ಅವರ ಪೂಜೆ. ಮತ್ತೆ ಕೆಲವೊಂದ್ಸಲಿ ಕೆಲವೊಬ್ಬರಿಗೆ ಮೋಕ್ಷ ನೋಡಿ, ಇನ್ನೊಂದು ಹೇಳ್ತೇವೆ, ಮೋಕ್ಷ ಬೇಕು ಅಂತ ಹೇಳೋರು ಅವರು ಸ್ವಾರ್ಥದ ಗುರಿಯೇ ಇರ್ತಾರೆ ಅವರು. ಹೀಗೆ ಇಲ್ಲಿ ಹೇಳ್ತಾರೆ. ಹಾಗೆ ನಾವು ನೋಡೋದಾದ್ರೆ ಈ ಫಸ್ಟ್ ಕ್ಲಾಸ್ VIP ಎಸಿಯಲ್ಲಿರುವಂತ ಒಬ್ಬ ಕೈದಿ, ಥರ್ಡ್ ಕ್ಲಾಸ್ದವನು ಒಬ್ಬ ಸಾಮಾನ್ಯ ರೂಮ್ ನಲ್ಲಿರುವಂತ ಕೈದಿ, ಸೆಕೆಂಡ್ ಕ್ಲಾಸ್ನವನು ತುಂಬಾ ಶಿಸ್ತು ಪಾಲನೆ ಮಾಡ್ತಾನೆ, ಕಾಣೋದಕ್ಕೆಲ್ಲ ಅವನು ಧರ್ಮಿಷ್ಠನಾಗೇ ಇರ್ತಾನೆ, ಧಾರ್ಮಿಕವಾಗೇ ಇರ್ತಾನೆ. ಆದ್ರೆ ಆ ಒಂದು ಶುದ್ಧ ಧಾರ್ಮಿಕತೆ ಅಥವಾ ಭಕ್ತಿ ಅವನ ಮನಸ್ಸಿನಲ್ಲಿ ಇರೋದಿಲ್ಲ. ಹಾಗಾಗಿ 3 ಜನ ಜೈಲ್ನಲ್ಲಿ ಇದ್ದಾರೆ. ಹಾಗಾಗಿ ಬಿಡುಗಡೆ ಆಗೋದು ಹೇಗೆ? ಈ ಒಂದು ಶುದ್ಧ ಭಕ್ತಿಯನ್ನ ಮಾಡಿ. ಇಷ್ಟು. ಸೊ ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ನನಗೆ ಇದೊಂದು 6 ಇದನ್ನ ಚೈತನ್ಯ ಚರಿತಾಮೃತವನ್ನ ಹೇಳಲಿಕ್ಕೆ ಅವಕಾಶ ಕೊಟ್ಟಂತ ಇಸ್ಕಾನ್ ಬೆಂಗಳೂರಿನ ಪ್ರೆಸಿಡೆಂಟ್ ಅವ್ರಿಗೆ, ಮತ್ತೆ ನಮ್ಮ ಎಲ್ಲ ಹಿರಿಯ ಶಿಕ್ಷಾ ಗುರುಗಳಿಗೆ, ಮತ್ತೆ ನಮ್ಮ ಸಹ ಪಾಠಿಗಳಾದಂತ ಶಿಕ್ಷಾ ಗುರುಗಳಿಗೆ ತುಂಬಾ ಧನ್ಯವಾದಗಳು. ಗೊತ್ತಿಲ್ಲ ನನಗೆ, ಯಾಕಂದ್ರೆ ತುಂಬಾ ನನಗೆ ಅದ್ವೈತ ಆಚಾರ್ಯರು ಇದನ್ನ ಹೇಳುವಾಗ ಅದ್ವೈತ ಆಚಾರ್ಯರು ಏನ್ ಮಾಡ್ತಾ ಇದ್ರು ಅದೆಲ್ಲ ನನಗೆ ಕಣ್ಮುಂದೆ ಬಂದಾಗ ಆಗ್ತಾ ಇತ್ತು. ಸೊ ನಿಮ್ಗೆ ಅದು ಯಾವ ತರ ಅನುಭವಕ್ಕೆ ಬಂತು ನನಗೆ ಗೊತ್ತಾಗ್ಲಿಲ್ಲ. ಇಷ್ಟು ಕೂಡ ನಾನು ಓದ್ತಿದ್ನೋ ಇಲ್ವೋ ಗೊತ್ತಿಲ್ಲ. ನಾನು ಏನ್ ಹೇಳಿದ್ರಿ ಮಾತಾಜಿ? ಹೋದ ಜನ್ಮದಲ್ಲಿ ನೀವು ಅದ್ವೈತ ಪ್ರಭು ಒಟ್ಟಿಗೆ ಇದ್ದೀರಾ ಅಂತ ಹೇಳಿ. ಅದು ನನ್ಗೆ ಹೇಗೆ ನನ್ಗೆ ಗೊತ್ತಿಲ್ಲ, ನಾನು ತುಂಬಾನೇ ಕಡಿಮೆ. ಮಾತಾಜಿ ಎಲ್ಲರ ಕಿವಿಯನ್ನು ಯಜ್ಞಕುಂಡ ಮಾಡಿ ಕೇಳ್ತಾ ಇದ್ರು ನಿಮ್ಮದ ಒಂದು. ನನ್ಗೆ ನಾನು ಒಬ್ಳೆ ಕೂತಿದ್ರೆ ಹೀಗೆ ಓದ್ತಿದ್ನೋ ಇಲ್ವೋ ಗೊತ್ತಿಲ್ಲ ಮಾತಾಜಿ. ನಾ ಓದುವಾಗ ಇವನ್ ನಾನು ಕೇಳಿಸ್ಕೊಳ್ಳುವಾಗನು ಅಷ್ಟು ಇದ್ ಮಾಡ್ತಿದ್ನೋ ಇಲ್ವೋ, ಬಟ್ ಇದನ್ನ ಹೇಳ್ಬೇಕು ಅಂತ ಅಂದಾಗ ಏನ್ ಅವನು ಓದ್ತಾ ಇದ್ನಲ್ಲ ಮಾತಾಜಿ, ಹಾಗೆ ಒಂದ್ ನೋಡ್ತಿದ್ದೆ. ಬಟ್ ಇದು ಹೇಳುವಾಗ ಅದ್ವೈತ ಆಚಾರ್ಯರೇ ಕೂತ್ಕೊಂಡು ಇದೆಲ್ಲ ಮಾಡೋ ದೃಶ್ಯಗಳನ್ನ ಕಣ್ಮುಂದೆ ಬರ್ತಾ ಇತ್ತು. ಆ ಒಂದು ಬರ್ಲಿಕ್ಕೆ ನನ್ಗೆ ಅವಕಾಶ ಮಾಡಿಕೊಟ್ರಲ್ಲ ಮಾತಾಜಿ, ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಇದ್ದೀರಾ, ನಾಗವೇಣಿ ಮಾತಾಜಿ ಆಗಿರ್ಬೋದು, ನಾಗವೇಣಿ ಮಾತಾಜಿ ಫಸ್ಟ್ ಹೇಳಿ ಕೃತಜ್ಞತೆ. ತುಂಬಾ ಧನ್ಯವಾದಗಳು ಮಾತಾಜಿ. ದಿನಾ ಮಾಡಿ ದಿನಾ ಬರ್ತೇವೆ ನಾವು ಮಾತಾಜಿ. ನಿಮ್ ಭಾವನೆಗಳೇ ಮಾತಾಜಿ ನಾನು ಮಾತಾಜಿ ತುಂಬಾ ಕನಿಷ್ಠಳು ಮಾತಾಜಿ. ನಿಮ್ಮ ಭಾವನೆಗಳೇ ನಮ್ಮ ಮೇಲೆ ರಿಫ್ಲೆಕ್ಟ್ ಆಯ್ತು ಒಂದೇ. ಯಾಕಂದ್ರೆ ಚೆನ್ನಾಗಿತ್ತು ಮಾತಾಜಿ. ಕಟ್ಕೊಂಡ್ ಬಂದಂತ ಸಂದರ್ಭ ಕೂಡ ಬಂತು. ನಾ ಹೇಳ್ದೆ ಕೂಡ ನಿಮ್ಗೆ. ನನಗೆ ನಿಜ ಹೇಳ್ಬೇಕಂದ್ರೆ ಮನೆಯಲ್ಲಿ ಡೋರ್ ಓಪನ್ ಮಾಡಿ ಕೂತಿದ್ದೇನೆ ನಾನು, ಮನೇಲಿ ಯಾರು ಬಂದಿದ್ದಾರೆ ಗೊತ್ತಿಲ್ಲ ಮಾತಾಜಿ ನನಗೆ. ಮೊನ್ನೆ ಆತರ ಬಂದ್ ನೋಡ್ತೇನೆ, ಒಮ್ಮೆ ಕೂತಿ ಹೆದರ್ಬಿಟ್ಟೆ ನಾನು. ಆ ತರ ಇತ್ತು ಸನ್ನಿವೇಶ. ಹೇಳಿದ್ರೆ ನಾನು ಯಾವಾಗ ಮನೆಯಿಂದ ಹೊರಗಾಗ್ತಾರೆ ಗೊತ್ತಿಲ್ಲ. ಅಲ್ಲ, ಅಷ್ಟು ಭಯಂಕರವಾದ ಒಂದು ವ್ಯಕ್ತಿತ್ವ ಅದ್ವೈತಾಚಾರ್ಯರದು. ಬಟ್ ಹಾಗೂ ಇರಬಾರ್ದು ಮಾತಾಜಿ. ಕರ್ತವ್ಯಗಳನ್ನ ಮಾಡು ಅಂತ ಹೇಳಿದಾನಲ್ಲ ಭಗವಂತ ಮಾತಾಜಿ. ಈಗ ಮನೆಯಲ್ಲಿ ನಾವು ಯಾರಿಗೂ ಅಸಮಾಧಾನ ಮಾಡಿ ನಾನು ಭಕ್ತಿ ಮಾಡ್ತೀನಿ ಅಂತಂದ್ರೆ ಆ ಭಕ್ತಿ ಭಗವಂತನಿಗೆ ತಲುಪೋದಿಲ್ಲ ಅಂತೆ ಮಾತಾಜಿ. ಹೌದು ಮಾತಾಜಿ, ಅದೊಂದು ಮಾತ್ರ ನಿಜ ಮಾತಾಜಿ, ಅದೊಂದು ಮಾತ್ರ ನಿಜ. ಸರಿ ಮಾತಾಜಿ, ಎಲ್ಲಾರನ್ನು ಒಪ್ಸೋದ್ ಮತ್ತೆ ಏನ್ ಹೇಳಿ? ಕರೆಕ್ಟ್. ಒಂದ್ ನಿಮಿಷ ಮಾತಾಜಿ, ಮೀಟಿಂಗ್ ಎಂಡ್ ಮಾಡ್ತೇನೆ, ಲೈವ್ ಎಂಡ್ ಮಾಡ್ತೇನೆ ಒಂದ್ ನಿಮಿಷ, ಇಲ್ಲಾಂದ್ರೆ ಎಲ್ಲ ರೆಕಾರ್ಡ್ ಆಗುತ್ತೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮಃ.